15 ಸುತ್ತು ಭಾಗದ ಓಟ ಸ್ಪರ್ಧೆ. ರೆಡಿ ಓಕೆ. 15 ಸುತ್ತು ಸುತ್ತೋಡು ಬೆರಿಕ್ ಬೊಟ್ಟು ಪೆಟ್ಟು ಊರ್ನಾಗ ಬಳಿಪೋಡು ಗಟ್ಟಿ ಬಟ್ಲ ಎಂಚ ಬೊಟ್ಟು ಹಾಕ್ಲೇಬೇಕು ನಾವು. ಬೆರಿಕ್ ಪೆಟ್ಟು ಊರ್ನಾಗ ಬಳಿಪೋಡು. ರೆಡಿ ಓಕೆ ರೆಡಿ. ಅಕ್ಕ ಬಕ್ಕೋಡು మీరు అక్కడికి వందరుకునేంత బక్కోడు బక్కోడు ఇచ్చిన భవన్ పంపాను. చెప్పాలి ಅಕ್ಕ ಬಕ್ಕೋಡು 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 ಬಕ್ಕೋಡು. ಅನಿತಕ್ಕ ಬಕ್ಕೋಡು ಅನಿತಕ್ಕ ಬಕ್ಕೋಡು ಬಲಿಬಿಳೆ ಬಲಿಬಿಳೆ. ಅನಿತಕ್ಕ ಸೂಪರ್ 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 ಫೈನಲ್. ಓಕೆ ಫೈನಲ್ ಪುರುಷರ ಗೂಟ ಓಟ ಸ್ಪರ್ಧೆ ನೆಕ್ಸ್ಟ್ ರೆಡಿ ಆದಿಲ್ಲ. ಫೈನಲಿಸ್ಟ್ ಅವಳೇ ರೆಡಿ ಆಲೆ ಫೈನಲ್. ಅವನು ಫೈನಲ್ ಆತ ಏರ್ಪುರ 5 6 7 ಕಟ್ಟಾಳು ಗಟ್ಟಿ ಬಲಿಷ್ಠ ಹೋರಾಟ್ಯ ಓಟಗಾರರು ಇಲ್ಲಿ ಗೂಟ ಓಟದ ಫೈನಲ್ ಸ್ಪರ್ಧೆಯಲ್ಲಿ ತಮ್ಮೆಲ್ಲರ ಕರಗಳು ಒಮ್ಮೆ ಜೋಡಿಸಿ ಜೋರಾದ ಚಪ್ಪಾಳೆ ಬಂದ್ರೆ ಅವರಿಗೆ ಓಡುವುದಕ್ಕೆ ಇನ್ನಷ್ಟು ಹುರುಪುರು ಪ್ರೇರಣೆ. ಅನಿತಕ್ಕ ಬಾರಿ ಗಡಿಮೆ ಇಟ್ಟುಳ್ಳರು ಫುಲ್ ಫೇಮಸ್. ಓಕೆ ಅನಿತಕ್ಕ ಮಕ್ಕಳಿಗೆ ಕರುಣಾವು ಅನಿತಕ್ಕ ಇರುವ ಸುತ್ತ ಕೊಡವು ಬಗ್ಗನೆ ಇರುವ ಸುಮರಾವು ವರ್ಷಿಣಿ ಕಂಡರೆ ಜಮಾನಿ ಓಲುಲಾರೆ 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 ಐಸಾ ಗೂಟ ಓಟ ಸ್ಪರ್ಧೆ ಪುರುಷರ ಫೈನಲ್ ಸ್ಪರ್ಧೆ. ಪುರುಷರ ವಿಭಾಗದ ಗೂಟ ಓಟ ಸ್ಪರ್ಧೆ ಅಂತಿಮ 7 ಸುತ್ತಿನ ಬಳಿಕ 7 ಸುತ್ತಿನ ಕೋಟೆಯನ್ನ ಭೇದಿಸಿ ರಣಬೇರಿ ಭರಿಸಲು ಇದೇ ಇದೀಗ 7 ಜನರ ತಂಡ ರೆಡಿ ಆಗ್ತಾ ಇದೆ, ಆರಂಭವಾಗ್ತಾ ಇದೆ. 15 ಸುತ್ತಿನ ಕೋಟೆಯನ್ನ ಭೇದಿಸಿ ವಿಜಯದ ಪತಾಕೆ ಹಾರಿಸುವ ಆ ಸ್ಪರ್ಧೆ ಫೈನಲ್ ಸ್ಪರ್ಧೆ. ರೆಡಿ ಚಪ್ಪಾಳೆ ಬರ್ಲಿ ಚಪ್ಪಾಳೆ. Yes, thank you. Ready? 1, 2. കണ്ടോ ഇവിടെ ഇന്ന് കുരുവികൾക്ക് മംഗളം, കുരുവികൾക്ക് മംഗളം, കുരുവികൾക്ക് മംഗളം.
ಬನ್ನಿ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ತನ್ನ ತಿನ್ನಕೊಂಡು ಮೂರು ಕಾಲಿನ ದಂಪತಿ ಓಟ ಕಣ್ಣನೆ ಬುಡದಿನ ಮಧ್ಯೆ ಏತಪೂರ ಅನ್ಯೋನ್ಯತೆ ಉಂಟು, ಅಂಡರ್ಸ್ಟ್ಯಾಂಡಿಂಗ್ ಉಂಟು ತಕ್ಕ ಸೀತಾರಾಮ್ ಗೌತಮ ದಂಪತಿ ಭಲೆ ಮೇಡಮ್ ಇದು ಬರ್ತು ಕಾಂಡದ ಮೈಯ ಮಕ್ಕಳಿಗೆ ಏನಾರು ನಾವು ಬಲಿಪಾಡಿ ನನ್ನ ಪಾಲ್ಪಡೆ ಕ್ಷೇತ್ರದ ಬೆಲೆ ಎರಲೈತನ ಬೆಲೆ ದಂಪತಿ ಓಟ ಅಣ್ಣ ವಾಪಸ್ ಸೈತೈ ಕಂಡರು ಸಿಂಗಾಪುರ ಪ್ರತಿಭಟನೆ வணக்கம் நமஸ்காரம் காட்டுங்க. ಗಂಗಾಧರ್ ಮತ್ತು ದಂಪತಿ ಬರೋರಿಗೆ ಗಂಗಾ चलो ये तो इनकी उम्मीद है. ओके ರಂಜಿತ್ ಅಣ್ಣ ರೆಡಿ ಅಕ್ಕ ರೆಡಿ ರೆಡಿ ಒಂದ್ರೆ ತೋಜ ಫೋಟೋ ಮಕ್ಕಳು ಮದಿಮಾಯಿ ಮಕ್ಕ ಇನಿಯಬಹುದು ಮುಂಚೆ ಹೋಗಿಲ್ಲ ಕಾಯ್ದು ಅದ ಮದಿಮದಾನಿ ಮಣ್ಣು ಇನಿ ಅಂಚಿನ ಅಂಜಿ ಸದಾವಕಾಶ ಕೆಸರು ಗಂಡ ಹೊರ ಬಲಿಪುಡೆ ಮಾಡಿ ಅದು ಮಾತಾಡಿ ತಗೊಳ್ಳೆ ಡೆಮೋ ಕೊಡೋದಿಲ್ಲ ರೆಡಿ 1 2 3 ಬಲಿಪುಡು ದಂಪತಿ ಓಟ ಆರಂಭವಾಗುವುದು ಸೇರಿದ ಮಾತಿರಲ್ಲ ನನ್ನ ದಂಪತಿ ಆಯ್ದ ಇಪ್ಪಳು ಬರೋರ ಜೋರಾಗಿ ತಾಟಿ ಒಟ್ಟಿಲಿದೆ ಯಾವ ಎಸ್ ರೆಡಿ 1 2 3 ಗಡ್ಡಿ ಬಿಡಿ ಒಂದು ಮಂಗೇಂದ್ರ ಜೋರು ಎಲ್ಲಾರು ಬಿಟ್ಟು ಆರು ಗಡಿಬಿಡಿ ಹಾಕಿದ್ದೆ ದೀಪ್ ಲೈಟ್ ಒಟ್ಟಿ ಕಂಡು ಮೋರಿ ಪರ್ಫೆಕ್ಟ್ ರಂಜಿತ್ ಯು ಬ್ಯೂಟಿ ಮ್ಯಾನ್ ಓಕೆ ರೆಡಿ 1 2 3 ಗೋ ಓಕೆದಾ ಬಂಧುಲೆ ನನ್ನ ದೊಂಬಗ ವೈಕೊಂಡೋಡು
ಪುರುಷರ ವಿಭಾಗದ ಮುಕ್ತ ಹಗ್ಗ ಜಗ್ಗಾಟ ನಡಪೆರಂಡು ಎಂತ ಸುರುತ ಇನಾಮು 3000 ಬುಕ ಟ್ರೋಫಿ ರಡ್ಡನೆ ಇನಾಮು 2000 ಬುಕ ಟ್ರೋಫಿ ಮೂಜಿನದ ಬುಕ 4ನೇದ ಇನಾಮು ಟ್ರೋಫಿ. ಈ ಪುರುಷರ ವಿಭಾಗದ ಮುಕ್ತ ಹಗ್ಗ ಜಗ್ಗಾಟಗೂ ಪುದರ್ಗೊರ ಎತ್ತನಗಳು ಆಯ್ನದು ಬೇಗ ಬದ್ದದ ಕೌಂಟ್ರಡು ಪುದರ್ಗೊರಡು ನನ್ನ ಕೆಲವೇ ಸಮಯಡು ಈ ಸ್ಪರ್ಧೆ ಪ್ರಾರಂಭವಾಯರಂಡು. ಪುರುಷರ ವಿಭಾಗದ ಮುಕ್ತ ಹಗ್ಗ ಜಗ್ಗಾಟ ಗಮನಿಸಿ, ಹಗ್ಗ ಜಗ್ಗಾಟ ಪುರುಷರ ವಿಭಾಗ ಈಗಾಗಲೇ 8 ತಂಡಗಳು ತಮ್ಮ ಹೆಸರನ್ನು ನೋಂದಾವಣೆ ಮಾಡಿವೆ. ಯಾವುದಾದರೂ ತಂಡಗಳು ಈ ಪರಿಸರದಲ್ಲಿ ಇದ್ದು ಇನ್ನೂ ಕೂಡ ಅಕ್ಷರ ಹಾಕಲಾಗುವುದು. ಆ ಬಳಿಕ ಯಾವುದೇ ತಂಡಗಳನ್ನು ಸೇರ್ಪಡೆಗೊಳಿಸಲಾಗುವುದಿಲ್ಲ. ಆ ಕಾರಣಕ್ಕೆ ಆಗಮಿಸಿರುವ ತಂಡಗಳು ಇದ್ದಲ್ಲಿ ನಿಮ್ಮ ತಂಡಗಳ ಹೆಸರನ್ನು ಆದಷ್ಟು ಬೇಗ ನೋಂದಾಯಿಸಿಕೊಳ್ಳಿ. ಇದೀಗ ಪುರುಷರ ವಿಭಾಗ ರೈಲು ಬಂಡಿ. ಭಾರತ ಇದೀಗ ಅಮೃತ ಕಾಲದಲ್ಲಿದೆ. ಈ ಅಮೃತ ಕಾಲದ 76ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಇನ್ನು ಕೆಲವೇ ಕ್ಷಣದಲ್ಲಿ ಬರುವಾಗ ಆ ಸ್ವಾತಂತ್ರ್ಯಕ್ಕಾಗಿ ಅಮ್ಮ ಜೀವವನ್ನ ತೆತ್ತು ರಕ್ತವನ್ನ ತರ್ಪಣವನ್ನಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ಆಳ್ವಿಕೆಯಿಂದ ವಿಮುಕ್ತಿಗೊಳಿಸಲು ಹಗಲಿರುಳು ಹೋರಾಡಿ ತಮ್ಮ ಜೀವವನ್ನ ತೆತ್ತು ಸ್ವಾತಂತ್ರ್ಯವನ್ನ ನೀಡಿದ್ದಾರೆ. ಆ ಪ್ರಾತ ಸ್ಮರಣೀಯರನ್ನ ಸದಾ ಕಾಲ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವೂ ಕೂಡ ಹೌದು. ಜೊತೆಗೆ ಸ್ವಾತಂತ್ರ್ಯ ಸಂಭ್ರಮದಲ್ಲಿರುವ ನಮ್ಮ ಭಾರತದ ನಾವೆಲ್ಲರೂ ಜೈಕಾರ ಕೂಗಿ, ಜೈಕಾರ ಕೇವಲ ಜೈಕಾರವಲ್ಲ, ನಮ್ಮಿ ಜೈಕಾರ ಹೋಗಿ ನಿತ್ತರ ತಲುಪಬೇಕು. ತಲುಪಿ ವರುಣ ದೇವ ಕೂಡ ಸಂತುಷ್ಟಗೊಂಡು ಮಳೆಯಂತೆ ಸುರಿಯಬೇಕು. ತಾವೆಲ್ಲರೂ ತಮ್ಮ ಮುಷ್ಟಿಗಳನ್ನ ಒಟ್ಟು ಮಾಡಿ ಎರಡೂ ಕೈಗಳನ್ನ ಮೇಲೆತ್ತಿ, ಕೇವಲ ಗದ್ದೆಯಲ್ಲಿರುವವರಲ್ಲ, ಅಲ್ಲಿ ವೇದಿಕೆಯ ಬಳಿ, ಇಲ್ಲಿ ಗುಡ್ಡದ ಬಳಿ ಯಾರೆಲ್ಲ ಇದ್ದೀರೋ ತಾಯಿ ಭಾರತಿಗೆ ಒಮ್ಮೆ ತಮ್ಮ ಉಚ್ಚ ಕಂಠದಲ್ಲಿ ಜೈಕಾರವನ್ನ ಕೂಗೋಣ. ಬೋಲೋ ಭಾರತ್ ಮಾತಾಗೆ. ಸಾಲ್ದು ಇದಲ್ಲ ಕೇಸರಿ ಅಂದ್ರೇನು? ವೀರ ಕೇಸರಿ ಸಿಂಹ ಮಾತಾಗೆ. ಬೋಲೋ ಭಾರತ್ ಮಾತಾಗೆ. ವಂದೇ 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 प्रभु श्री रामचंद्र महाराज की ವಂದೇ बोलो भारत माता की। धन्यवाद। Thank you. Okay. ಐದು ಜನ ರೈಲು ಬಂಡಿಗೆ ಪುರುಷ ವಿಭಾಗಡೆ. ಸೊ 5 ಜನ 10 ಟೀಮ್ ಗೆಲ್ಲೆ 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 5 ಜನ 10 ಟೀಮ್. 1 2 3 4 ಲೈನ್ ನಂಬರ್ ನಿಕ್ಲೆ ತೆಗಿನ ನಂಬರ್ ನೆನಪು ನೋಡು. 1 2 3 4 ಲೈನ್ 1 2 3 4 ಲೈನ್. ಓಕೆ, ಸೊ 5 ಜನ 10 ಟೀಮ್ 5 ಜನ ಸರಿ ಅಂತ 5 1 2 3 4 5. ಪರ್ಫೆಕ್ಟ್. 3 4 5 1 2 3 4 5. ಓಕೆ, ಇದು ಒಂಜಿ ದಿಕ್ಕನ ಕ್ಲಿಯರ್ ಬೆಲೆ, ಒಂಜಿ ದಿಕ್ಕನ ಕ್ಲಿಯರ್ ಬೆಲೆ ಆರ್ನ ಬಿರ ಹೋಗಿರ ಬೋಲೆ. ಒಂಜಿ ಇದು 10 ಮುಟ್ಟಾವ 10
10 ಮುಖ ಕೂಡ ಒಂಜಿ 1 2 3 4 5 6 7 8 9 10 1 2 3 4 5 6 7 8 9 10 ಇಡೆಗೆ 10 ಐದು ತುಂಬಿ 7 8 9 ಸರಿ 1 2 3 4 5 6 7 8 9 10 1 2 3 4 5 6 7 8 9 10 ಸರಿ ಮೂಜಿ ಮುಳಂತಲು ಬೇಗ 4 5 ಆಜಿ ಬೇಗ ಮುಳು ಹಾ 7 ಉಂಡ ಎನ್ಮ ಒರ್ಂಬ ಒರ್ಂಬ ಇಡಬೆಲೆ ಅಯ್ಯೋ ನನ್ನ ತೊಂಬಲು ನಡಪುನ ಪುರುಷರ ವಿಭಾಗದ ಮುಕ್ತ ಹಗ್ಗ ಜಗ್ಗಾಟಗೂ ಪುದರ್ಗೋರ್ನ ಮಾತಾ ಟೀಮ್ ತಗಲ್ಲ ಕೌಂಟರ್ ತಡೆ ಬರಡು ಲಾರ್ಡ್ಸ್ ಆಪಣಿತ್ತೆ ಕೂಡ ಹಿಮ್ಮುಖ ಬರುಂಚ ಓಕೆ ಹಿಮ್ಮುಖ ಬರ್ತದೆ ಕೊಡಂಜಿ ಸದಸ್ಯನ ಹುಗೆಲೆ ತೊಲೆ ಇಂಚಂದ ತೊಲೆ ಓಕೆ ಬನ್ನಗ ಹಿಮ್ಮುಖ ಪೋನಗ ಸ್ಟ್ರೇಟ್ ಈ ಕಡೆ ಬನ್ನಿ ಇಲ್ಲ ಕಡಬಡು ಬನ್ನ ಕಡಕು ಬನ್ನ ಕಡಪಡೋನು ಫಸ್ಟ್ ಮನೆಯಲ್ಲ ಲಾಸ್ಟ್ ಮನೆಯಲ್ಲ ಬಲ್ಲ ಕಡಪೋಡೆ ಕೂಡ ಬರೋಣ ಮೇಲೆ ಬಲ್ಲ ಕಡಕ್ಕೆ ಬರುವುದು ready hello last ready unde lete on your mark ಪುರುಷರ ರೈಲು ಬಂಡಿ ಸ್ಪರ್ಧೆ ಒಂದೇ ಹಂತದಲ್ಲಿ 10 ತಂಡಗಳು 5 ಜನರ ತಂಡ ಸೆಣಸುತ್ತಾ ಇದೆ ಒಮ್ಮೆ ತಮ್ಮ ಗಟ್ಟಿ ಚಪ್ಪಾಳೆ ಬಂದಲ್ಲಿ ಒಂದಷ್ಟು ಹೊರಗು ರೆಡಿ 1 2 ಬಣ್ಣದ ಹಿಮ್ಮುಖ ಸೌತೆ ನನದೊಂದಗೆ ಪಂಜನಕಲ್ಲ ಬಲ್ಲದ ಪಂಥೋ ಬಲೆ ಜೋರೆ ನಲಿಪಿಕ ಬಲೆ
പാലാപ്പള്ളി തിരുപ്പള്ളി പുകളേറും രാക്കുളി നാളാണേ പാലാപ്പള്ളി തിരുപ്പള്ളി പുകളേറും രാക്കുളി നാളാണേ പാലാപ്പള്ളി തിരുപ്പള്ളി പുകളേറും രാക്കുളി നാളാണേ പാലാപ്പള്ളി തിരുപ്പള്ളി പുകളേറും രാക്കുളി Choro madre de kaila mit mal bugadal ba you ready Is all the Kantara movie lovers, are you ready? Churu bayada borturu churu gobe barganalba. Everyone! Alright, ladies and gentlemen, let me see everybody's hands up in the air and clap, 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 and clap, 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 clap. Wanchani mata jump jump
Is all the Prabhudev fans, are you ready? ಎಚ್ಚರ ಮುಂಜಿ ವೇದಿಕೆ ಡೊಂಜ ನಲಿತೊಂದು ಲೇರು ಆರ್ನ ಡೈರೆಕ್ಷನ್ ಮಾತು ನಲಿಬಲಿ ಅಲ್ವಾ ಸರಿ ಬಾ ಮಾತೆಲ್ಲ ಸೇರಿದ್ದಾರೆ ಒಂಚೂರು ಎಂಕರೇಜ್ ಮಾಡ್ಬೋಲಿ ಅಲ್ವಾ ಸರಿ ಬಾಡಿ ಕ್ಲಾಪ್ ಯುವರ್ ಹ್ಯಾಂಡ್ಸ್ ஒரு மாத்தில தாட்டி போட்டு தரி நலி போடல் பேபி பாய் Party, let's go party. ಮಾತು ಜಮ್ಮನ್ ಬಲಿ ಅಲ್ವಾ ಯು ರೆಡಿ jump jump 1 2 3 jump I'm in the bathroom looking at me, face in the mirror is all I need. Wait until the Reaper takes my life, never gonna get me out of life. I will live 1,000 years. My patience is waning, is this entertaining? My patience is waning, is this entertaining?
भारत माता की, भारत माता की. ಥ್ಯಾಂಕ್ ಯು. ಪುಗಾರ್ತಿದ ಡಿಜೆ ಮಂತ್ರಿಗ ರಂಜಿತ್ ಪುತ್ತೂರುಗೂ 2 ಜನ ಇನ್ನು ತಾಟಿ. ಥ್ಯಾಂಕ್ ಯು. ಸೊ ಲೆಟ್ಸ್ ಮೂವ್ ಟು ಟಾಕ್ ಆಫ್ ಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆ ಸ್ವರೂಪ ನಡಪಡು ಏರ್ಪೂರ ಪಾಲ್ಪಡೆಯ ಇಚ್ಛೆ ಪಡೆವರು ದಯವಿಟ್ಟು ಬೇಗ ಬಲೆ, ಬೇಗ 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 ಟೀಮ್ ಮೇಲೆ ಮಲ್ಪುಡಿ, ಬೇಗ ಬಲೆ. ಈ 2 ಟೀಮ್ದಾಗೆಲ್ಲ ತಯಾರಾತ್ ಮೂಲ ಬರ್ತದೆ ನಮಗೆ ಸೇರ ನೋಡು. ಮೂಚನೆ ಪಂದ್ಯಾಟ ಶಿವಾಜಿ ಫ್ರೆಂಡ್ಸ್ ಮಣಿಪಾಲ ಬುಕ ಎರಡು BRS ಪೆರ್ಲಾ ಎ. ಬೇಗ ಬೇಗ. 4ನೇ ಪಂದ್ಯಾಟ ಟೀಮ್ MCM ಬಿ ಬುಕ PRS ಪೆರ್ಲಾ ಬಿ ನೆತ್ತ ನಡುಟು ನಡಪೆರಡು. 5ನೇ ಪಂದ್ಯಾಟ ಫ್ರೆಂಡ್ಸ್ ಕೊಡ್ಪುಟ್ ತಡ್ಕ ಎ ಕೇಸರಿ ಮಿತ್ರವರಿಂದ ಎ. 5ನೇ ಪಂದ್ಯಾಟ ಈ ಮಾತಾ ಟೀಮ್ದಾಗೆಲ್ಲ ಐದಾದ ಬೇಗ ಬರ್ತದೆ ನಮ್ಮೊಟ್ಟಿಗೆ ಕೈಸೇರ ನೋಡು. ಓಕೆದ ಜನಮಾನ್ಯರೇ, ಬಂಡ 15 ಜನತ ರಟ್ಟ ಟೀಮ್ ಒಂದೇ ಮ್ಯಾಚ್. ಓಕೆ, ಒಂದೇ ಮ್ಯಾಚ್ ಬಂಡ ಮೂಜಿ ಸೆಟ್ ಸುರುತ ರಟ್ಟ ಸೆಟ್ ಒಂದೇ ಟೀಮ್ ಗೆಲ್ತ ನಮಗೆ ಮೂಜಿನ ಸುತ್ತು ಲೈಚಿ. ಓಕೆ, 15 ಜನ ರೆಡಿ. ಕೋರಿ ಭಾರಿ ಸೋಕುದ ಭಾರಿ ಪೊರ್ಲುದ ಮೈಪ ಕೋರಿ ನಿಗ್ಲೆಗಾಪಡು ಖಾಲಿ 100 ರೂಪಾಯಿ ಅದೃಷ್ಟ ಏರೆಗುಂಡು ಪರೀಕ್ಷೆ ಮಾನ್ಪುಗ ಬಲೆ ಕೆಲವು ಟಿಕೆಟ್ಗಳು ಬಾಕಿ ಇಲ್ಲ. ಬೋಡೇನಾಗ್ಲಿ ದೆತೊಲ್ನೆ ಈ ಅಗ್ಗ ಜಗ್ಗಾಟ ಆತೆ ಡ್ರಾ ಮಾಡ್ತಾರಲ್ಲ, ಕೆಲವು ಟಿಕೆಟ್ಗಳು ಬಾಕಿ ಇಲ್ಲ. ನಿಗಲ್ನ ಅದೃಷ್ಟ ಪರೀಕ್ಷೆ ಎಂಚೊಂಡು ತೂವೋಡು ಮೈಪೈ ಕಟ್ಟದ ಕೋರಿ ಶಿವಣ್ಣ ಒಂದು ನಿಮಿಷ మన అన్ననట్లు బేజారు మల్పించిన బరీక మొన్న ಸೂಚಕವಾದ ಗುರುತು ಸಾವಂದಿಲ್ಲ. ಜೋರದ ಚಪ್ಪಾಳೆಯನ್ನು ಗುರುತು ಅಗ್ಲಿನ ಗೌರವ ಸೂಚಿಸುವ ಒಂದು ವಿನ್ ಆಯ್ತಂದಿಲ್ಲ. ಅಶ್ವತ್ಥ ಕಟ್ಟ ಸಮಿತಿ ಕಂಡೇರಿ ಮಲ್ಲ ಮಟ್ಟದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಉಳಿತಾಯದ ಮೊತ್ತದ ಸಮಾಜದ ಏರು ಅಶಕ್ತರಿಲ್ಲರು ಅಗ್ಲಿಗೆ ಕೊರ್ಪುಣ ಬೇಲೆ ಹಾಕೊಂಡು ಕರಿಸರ್ತಿ ಸರಿಸುಮಾರು 50,000 ರೂಪಾಯಿ ಮೂಜಿ ಕುಟುಂಬದ ಬೇತೆ ಬೇತೆ ಅಶಕ್ತ ಕುಟುಂಬ ಕೊಟ್ಟಿತ್ತ. ಈ ಸರ್ತಿ ಮಲ್ಲ ಮಟ್ಟದ ಯಶಸ್ಸು ಮಾಡ್ತದೆ. ಐತೆ ಉಳಿತಾಯನ ಕಾಸು ಐತೆ ನಿಖಿಲ ಪಾಲ ಇತ್ತು ಬಲೆ ಪಾಲು ಪಡಲೆ ಕಾರ್ಯಕ್ರಮವನ್ನು ಪೊರ್ಲು ಮಲ್ಪಲೆ ಮನಮಲ್ಲ. ಜೊತೆಗೆ ಬೇರೆ ಬೇರೆ ರೀತಿಯ ಆಟೋಟ ಸ್ಪರ್ಧೆಗಳು, ಬೇರೆ ಬೇರೆ ರೀತಿಯ ಅತಿಥಿ ಇತಿಹಾಸಡೆ ಶುರು ಕಾದು ಕೆಸರಡು ಒಂದು ದಿನ ಕ್ರೀಡಾಕೂಟ ನಡಪೆರಂಡು ನೆಕ್ಕೆ ಮಾತರೆಗಳ ಮೋಕೆಡೆ ಲೆಪ್ಪೋಲೆ ಕೋರೊಂದುಲ್ಲರು
ತುಳುನಾಡು ಫ್ರೆಂಡ್ಸ್ ಟು ಮಡ್ಕಾಂಬೇರು. ಸೊ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯ ಪ್ರಥಮ ಸ್ಪರ್ಧೆ ಗೌತಮಿ ಮತ್ತು ಅರ್ಚನಾ ತಂಡ. ಗೌತಮಿ ಮತ್ತು ಅರ್ಚನಾ ತಂಡದಲ್ಲಿ ದ್ವಿತೀಯ ಸ್ಪರ್ಧೆಗೆ ದೀಕ್ಷಾ ಮತ್ತು ಮಮತಾ ತಂಡಗಳು ತಯಾರಾಗಿರಬೇಕು. ದ್ವಿತೀಯ ಸ್ಪರ್ಧೆ ದೀಕ್ಷಾ ಮತ್ತು ಮಮತಾ ಅವರ ತಂಡ ತಾವುಗಳು ಮುಂದಿನ ಸ್ಪರ್ಧೆಗೆ ತಯಾರಾಗಿರಿ. ಪ್ರಥಮ ಸ್ಪರ್ಧೆ ಗೌತಮಿ ಹಾಗೂ ಅರ್ಚನಾ ಈ ತಂಡಗಳ ನಡುವೆ. ತೀರ್ಪುಗಾರರು ಕೂಡ ತಯಾರು. ರೆಡಿ? Yes, 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 that's it. ಗೌತಮಿ ಮತ್ತು ಅರ್ಚನಾ ನಡುವಣ ಎರಡನೇ ಸುತ್ತಿನ ಹೋರಾಟ. ಚಪ್ಪಾಳೆ ಮುಡಚೆ ವೈಪ್ಲೆ. ಎಸ್ ಇದಾ yes ida 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 yes 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 do or die ಮಾಡು ಎಲ್ಲವೇ ಮಾಡಿ. ಒಂದು ನಿಮಿಷ ಓವರ್ ಆದ್ರೆ 1 ನಿಮಿಷ ಆಗ್ತದೆ. ಮುಡಚೆ ಭತ್ತದ ವೈಪುಲೆ ಬಲ್ಲೆ ಅರ್ಚನಕ್ಕನ ಕಡೆಕೊಂಡು ಬಲ್ಲೆ ಎತ್ತೆ ತೂಗುಯಾನೆಯಲ್ಲಿ ಹಗ್ಗ. ಗೌತಮಿಗೆ ಮುಂದಿನ ಸುತ್ತು. ಸೊ ಎರಡು ಸುತ್ತುಗಳಲ್ಲಿ ಜೈಬೇರಿ ಬಾರಿಸಿ ಮುಂದಿನ ಸುತ್ತಿಗೆ ಗೌತಮಿ ಮತ್ತು ತಂಡ. ನೆಕ್ಸ್ಟ್ ದೀಕ್ಷಾ ಮಮತಾ. ಪ್ರಸ್ತುತ ದೀಕ್ಷಾ ಬೊಕ್ಕ ಮಮತಾ ಕೂಟದಗಳನ್ನು ಬಿಟ್ಟು ಪಂತ ನೋಡುತ್ತುಂಡು. ಅಭಿವೃದ್ಧಿ ಬೊಕ್ಕ ಹೇಮಾ ಬೊಕ್ಕ ಗೌತಮಿ. ಪ್ರಸ್ತುತ ದೀಕ್ಷಾ ಬೊಕ್ಕ ಮಮತಾ ಮೊಕ್ಲ ನಡುಟು ಸುರುತ ಸೆಮಿಫೈನಲ್ ಪಂತು. ಸೆಮಿಫೈನಲ್ ಪಂತು. ನೆಕ್ಸ್ಟ್ ಹೇಮಾ ಬೊಕ್ಕ ಗೌತಮಿ ಮೊಗ್ಲ ತಂಡದವರು ಸೆಮಿಫೈನಲ್. ಇಲ್ಲಿಗೆ ವರ್ಸನ ಮುಕ್ತಾಯ. ನೆಕ್ಸ್ಟ್ ಹೇಮಾ ಮತ್ತು ಗೌತಮಿ ಟೀಮ್ ಬಗ್ಗೆ ರೆಡಿ ಆಗಿತ್ತು. ಗೌತಮಿ ಹೇಮಾ ಕಾಂಡೇಡದ ಬಗ್ಗೆ ಮುಟ್ಟ ಬೇತೆ ಬೇತೆ ಆಟೋಟ ಸ್ಪರ್ಧೆದ ತೀರ್ಪುಗಾರಿಗಳು. ಸೊ ಮಮತಕ್ಕನ ಟೀಮ್ ಗೆಲ್ತಿಲ್ಲ ಸೀದಾ ಫೈನಲ್ಗೆ. Yes, 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 yes. 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 We play. Vijayalakshmi. Sama. Prasa. Captain. Mamata Kavali.
ನಿರ್ಣಾಯಕ ಸುತ್ತು ಮಾಡು ಎಲ್ಲವೇ ಮಾಡು ಗೆಲ್ತನಕ್ಲು ಫೈನಲ್ಗೆ ಕೀಪ್ ಇನ್ ಮೈಂಡ್ ಸೋತನಕ್ಲಿಗೆ ಇಡೆಗೆ ಅವಕಾಶ ವಂಚಿತರಾದರು ದೀಕ್ಷಾ ಮುಖಗೂಟದಕ್ಲು ಫೈನಲ್ ಹಂತಕ್ಕೆ ಹೋದರು ಫಸ್ಟ್ ಫೈನಲಿಸ್ಟ್ ಕಂಗ್ರಾಚುಲೇಷನ್ಸ್ ನೆಕ್ಸ್ಟ್ ಹೇಮಾ ಬುಕ್ಕ ಗೌತಮಿ ಕೂಟದಕ್ಲು ಸೆಕೆಂಡ್ ಸೆಮಿಫೈನಲ್ ಗೆಂದನಕ್ಲ ದೀಕ್ಷಾ ಬುಕ್ಕ ಟೀಮ್ ದಕ್ಲೊಟ್ಟಿಗೆ ಫೈನಲ್ ಕೊಡು ರಟವರ್ಚಿ ಇಂಚೆ ರಟವರ್ಚಿ ಪ್ಲೀಸ್ ಪೇಪರ್ಸ್ ಬರೋಣ ಪೇಪರ್ಸ್ ಗೌತಮಿ ಮುಖ ಕೂಟದಕ್ಲು ಸುರುಕಂಚಿ ಕೊಡ್ತದು ಯಾರು ಮುಖ ವೈದ್ಯ ಹುಡಿಯರು ಸವಾಸ್ ಹರಿ ಓಂ ವಿಷ್ಣು ಬಳಗ ಸಂಪ್ಯ ಬುಕ ಪರಶುರಾಮ ಉದಾನೆ ಸುರುತ ಅಗ್ಗದಗ್ಗಾಟ ನಡಪೆರಂಡು ವಿಷ್ಣು ಬಳಗ ಸಂಪ್ಯ ಬುಕ ಪರಶುರಾಮ ಉದಾನೆ ಎರಡ್ಡು ದಂಡದಾಗೆಲ್ಲ ಕಂಡದ ಜೊತೆ ತಯಾರಾವಡು ವಿಷ್ಣು ಬಳಗ ಸಂಪ್ಯ ಬುಕ ಪರಶುರಾಮ ಉದಾನೆ अभी आया मजा इतने रोका टॉस के दोनों बॉस ಒಗ್ಗಟ್ಟಿನಲ್ಲಿ ಬಲವಿದೆ ಸೈಡ್ ಕೈಟೊಂಚೂರು ಬಲ ಇತ್ತು ನಾನು ಆತ್ಮಸ್ಥೈರ್ಯ ಎಲ್ಲ ಬಲ ಮುಖ್ಯ ತಾನೇ ಬಂದ್ಬರು ಅನ್ನತ್ತ ಚಪ್ಪಾಳೆ ಎಸ್ ಥ್ಯಾಂಕ್ ಯು ನೆಕ್ಸ್ಟ್ ಫೈನಲ್ ಒಂದು ಡಿಜೆ ಮಾಡಿ ಕೆಸರ್ಗ ಚಪ್ಪಡು ಸುರುತ ಪಂಜಾಟ ವಿಷ್ಣು ಬಳಗ ಸಂಪ್ಯ ಬುಕ ಪರಶುರಾಮ ಉದಾನೆ ಓಕೆ ಹೇಮಾ ಮುಖ ದೀಕ್ಷಾ ಕೂಟದ ಫೈನಲ್ ನೀವು ರೆಡಿ ಆಗಿರ್ಕೊಳ್ಳಿ ಒಂದು 5 ನಿಮಿಷ ಕಾಲ ಅವಕಾಶ ಬೇಕು ಬೇಗ ಬೇಗ ಮುಖ್ಯದ ಜನ ಬಂದಿರೋ ಮಂದೊಂದುಲ್ಲೆ ಇನಾಮು ಪಟ್ಟಣ ಕಜ್ಜನು ವಿನೋದ್ ರೈ ಗುತ್ತು ಬುಕ ರಮೇಶ್ ಯು ಉಡ್ಡಂಗಲ ಅಂಬೇರೆ ನಡಪಾತು ಕೊರಡೊಂದು ಮಿನ್ನಾಯ ಮಂದೊಂದುಲ್ಲೆ Yes! 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 ಅಕ್ಕ ವೈಪೋಡಿಕೆ ನನ್ನ ಮರ್ಯಾದೆ ಪ್ರಶ್ನೆ ಓ ರಾಮ ದ್ಯಾವ ತಂಗಿ ಸಣ್ಣ ಮಾಡು ಇಲ್ಲವೇ ಮಾಡಿ ವೈಪ್ಲೆ
Yes! ಅಂಚ ದೀಕ್ಷಾ ಮುಕ್ತ ಕೂಟದಕ್ಕಳು ಕರೆಕ್ಟ್ ಅದೇ ದೀಕ್ಷಾ ಮುಕ್ತ ಕೂಟದಕ್ಕಳು ಹಗ್ಗ ಜಗ್ಗಾಟ ವಿಭಾಗ ಪುಂಜನಕಲ್ಲ ವಿಭಾಗಗಳು ಜಯಬೇರಿ ಬಾರಿ ಸಾಧಿ ಚಾಂಪಿಯನ್ ಆದರು ಅಂಜರಾಯಿನ ಚಪ್ಪಾಳೆ ದೀಕ್ಷಾ ಮುಕ್ತ ಕೂಟದಕ್ಕಳಿಗೆ ಅಂಜನೆ ಪಾಲ್ಪಡೆಯನ್ನು ಮಾತ ಅಕ್ಕ ಮಕ್ಕಳಿಗೆ ಉಡಲಿತ ಸೆಲ್ಮೆಲು ಇಡೆಗೆ ಮಹಿಳಾ ವಿಭಾಗ ಮಕ್ಕಳ ವಿಭಾಗದ ಪ್ರತಿಸ್ಪರ್ಧೆಲ ಮುಕ್ತಾಯ ಆತಲೆ ಮುಗಿದುಂಡೆ ನನ್ನ ಮಕ್ಕಳಿಗೆ ಬಾಬಾಯ್ತಲ್ಲ ಕೇಸರಿ ನಗರ ಮಿತ್ತಡ ಕಡೆ ಬರ್ಪಿ ವರ್ಷದ ಕೇಸರಿ ಕನ್ನಡ ಬೆಬ್ಬರ ಅವಕಾಶ ನನ್ನ ಬಾಬಾಯ್ತಲ್ಲ ಅಂಜನಕಲ್ಲ ಅಣ್ಣನಕಲ್ಲ ವೀರಾವೇಶದ ಹಗ್ಗ ಸಿಕ್ಕಾಟ ಪ್ರಿಯರೆರಡು ಯಾವುದು ಎನರ್ಜಿ ನಾನು ಬೊಬ್ಬೆ ಬಾಡದಲ್ಲಿ ನನಲ ಬೊಬ್ಬೆ ಬಾಡಬಲ್ಲೆ ನಿಖಿಲ್ ಎನರ್ಜಿ ಮಿತ್ತಡ್ಕ ಆರ್ಯುವರೇ ಓಕೆ ಡಿಜೆ ಪಾಡೋರ ಬಂದಿತ್ತನ ವೀಕ್ಷಕರೇ ಒಂದು ಇನಾಮ ಬಟ್ಟಂತ ಮಕ್ಕಳ ಹಾಳೆ ಎಳೆಯುವುದು ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಸುಹಾನ್ ಮತ್ತು ಆಹನ್ ದಯವಿಟ್ಟು ವೇದಿಕೆಯ ಮೇಲೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸುಹಾನ್ ಮತ್ತು ಆಹನ್ ಪ್ರಥಮ, ಹಾಗೆ ದ್ವಿತೀಯ ಬಹುಮಾನವನ್ನು ಜೀವನ್ ಮತ್ತು ಅಸ್ಮಿತ್ ಅವರು ಪಡೆದಿರುತ್ತಾರೆ. ಸಮೀಕ್ಷಾ, ದ್ವಿತೀಯ ತಶ್ವಿನಿ ಮತ್ತು ಹವ್ಯ. ಪ್ರಥಮ ಸಿಂಚನ ಮತ್ತು ಸಮೀಕ್ಷಾ, ದ್ವಿತೀಯ ತಶ್ವಿನಿ ಮತ್ತು ಹವ್ಯ. ದ್ವಿತೀಯ ತಶ್ವಿನಿ ಮತ್ತು ಹವ್ಯ. ದ್ವಿತೀಯ ತಶ್ವಿನಿ ಮತ್ತು ಹವ್ಯ, ಅಭಿನಂದನೆಗಳು. ಮಕ್ಕಳ ವಿಭಾಗದ ಹಿಮ್ಮುಖ ಓಟದಲ್ಲಿ ಪ್ರಥಮ ಮನೋಜ್, ಪ್ರಶಸ್ತಿಯನ್ನು ತಗೊಳ್ಬೇಕಾಗಿ ವಿನಂತಿ. ಪ್ರಥಮ ಮನೋಜ್, ಹಾಗೆ ದ್ವಿತೀಯ ಮನ್ವಿತ್. ಹಾಗೆ ಈ ಒಂದು ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕರ ಬಹುಮಾನವನ್ನು ತಶ್ವಿನಿ ಅವರು ಪಡೆದಿರುತ್ತಾರೆ. ಪ್ರೋತ್ಸಾಹಕರ ಬಹುಮಾನ ತಶ್ವಿನಿ, ಅಭಿನಂದನೆಗಳು. ಮಕ್ಕಳ ವಿಭಾಗದ ಕಂಬಳ ಓಟದಲ್ಲಿ ಪ್ರಥಮ ಮನ್ವಿತ್ ಮತ್ತು ರಕ್ಷಿತ್, ದ್ವಿತೀಯ ಧನುಷ್ ಮತ್ತು ಜಿತೇಶ್. ಪ್ರಥಮ ಮನ್ವಿತ್ ಮತ್ತು ರಕ್ಷಿತ್, ದ್ವಿತೀಯ ಧನುಷ್ ಮತ್ತು ಜಿತೇಶ್. ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು ಮಕ್ಕಳಿಗೆ. ಜೋರಾದ ಚಪ್ಪಾಳೆ ಎಲ್ಲ ವಿಜೇತರಿಗೆ. ಪ್ರಥಮ ಮನ್ವಿತ್ ಮತ್ತು ರಕ್ಷಿತ್, ದ್ವಿತೀಯ ಧನುಷ್ ಮತ್ತು ಜಿತೇಶ್, ಅಭಿನಂದನೆಗಳು. ಮಕ್ಕಳ ಹಾಳೆ ಇಳಿಯುವುದು 50 ಮೀಟರ್ ಬಾಲಕರ ಓಟದಲ್ಲಿ ಪ್ರಥಮ ಮನೋಜ್, ದ್ವಿತೀಯ ಮನ್ವಿತ್, ತೃತೀಯ ಅಸ್ಮಿತ್. ಬಹುಮಾನಗಳನ್ನು ಮನೋಜ್ ಮತ್ತು ಮನ್ವಿತ್ ಪಡೆದಿರುತ್ತಾರೆ. ಜೋರಾದ ಚಪ್ಪಾಳೆ ವಿಜೇತರಿಗೆ. ಪ್ರಥಮ ಮನೋಜ್, ದ್ವಿತೀಯ ಮನ್ವಿತ್. ಅಲ್ಲಿ ಪ್ರಥಮ ಸಮೃದ್ಧಿ, ದ್ವಿತೀಯ ಅವನಿ. ಪ್ರಥಮ ಸಮೃದ್ಧಿ, ದ್ವಿತೀಯ ಅವನಿ. ಜೋರಾದ ಚಪ್ಪಾಳೆ ವಿಜೇತರಿಗೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಬೇಕು. ಜೋರಾದ ಚಪ್ಪಾಳೆ. ಇದನ್ನು ಮಕ್ಕಳ ವಿಭಾಗದ ಡಾಜ್ ಬಾಲ್ ನಲ್ಲಿ ಪ್ರಥಮ ಸ್ಥಾನವನ್ನು ಸ್ನೇಹಿತ್ ಮತ್ತು ಅವರ ತಂಡ ಪಡೆದಿರುತ್ತಾರೆ. ಸ್ನೇಹಿತ್ ಮತ್ತು ತಂಡ. ದ್ವಿತೀಯ ಬಹುಮಾನವನ್ನು ಜೀವನ್ ಮತ್ತು ತಂಡ ಪಡೆದಿರುತ್ತಾರೆ. ಸ್ನೇಹಿತ್ ಮತ್ತು ತಂಡದಲ್ಲಿ ಸ್ನೇಹಿತ್, ಅಶ್ವಿತ್, ಮಿಥುನ್, ಯಶ್ವಿನ್, ಧನುಷ್, ಹರ್ಷ, ಲೇಖನ, ತನುಶ್ರೀ. ಹಾಗೆ ದ್ವಿತೀಯ ಬಹುಮಾನ ಪಡೆದವರು ರೆಡಿ ಇರಬೇಕು. ಜೀವನ್ ಮತ್ತು ತಂಡ. ಜೀವನ್, ಅಭಯ್, ಹರ್ಷದೀಪ್, ತೇಜಸ್, ಅವನಿ, ಶ್ರೀನಿಕಾ, ಆದರ್ಶ್, ಆಶ್ಲೇಷ್. ಅಭಿನಂದನೆಗಳು ಪ್ರಥಮ ಸ್ಥಾನಿಗಳಿಗೆ.
ಜೀವನ್ ಮತ್ತು ತಂಡ ಜೀವನ್, ಅಭಯ್, ಹರ್ಷದೀಪ್, ತೇಜಸ್, ಅವನಿ, ಶ್ರೀನಿಕಾ, ಆದರ್ಶ್ ಮತ್ತು ಆಶ್ಲೀಶ್. ಜೋರಾದ ಚಪ್ಪಾಳೆ. ಇಲ್ಲಿಗೆ ಮಕ್ಕಳ ವಿಭಾಗದ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿದಿರುತ್ತದೆ. ಬಹುಮಾನ ವಿತರಿಸಿದ ರಮೇಶ್ ಕುಲಾಲ್ ಮತ್ತು ವಿನೋದ್ ರೈಗುತ್ತು ಇವರಿಗೆ ಧನ್ಯವಾದಗಳು. ಅಭಿನಂದನೆಗಳು ಎಲ್ಲ ಮಕ್ಕಳಿಗೆ. ಮೇರೆಗೆ ಸೋಲ್ಮೇಲೆ ಸಂದಾಯಿತ ಮಂತೊಂದಿಲ್ಲ ನನ್ನ ದುಂಬುಗು ಕೆಸರದ ಕಂಡಟು ದೀಕ್ಷಿತ್ ಬಜಕುಡ್ಲು. Okay. Thank you. So over to Mr. D. Okay. Ranjitana, last ticket. So, ಮೊದಲ ಪಂದ್ಯದ ಮೊದಲ ತಂಡವನ್ನು ಆಹ್ವಾನಿಸುವ ಸಮಯ. ಟೀಮು ವಿಷ್ಣು ಬಳಗ. ಓಕೆ, ಪರಶುರಾಮ ಸೃಷ್ಟಿಯ ಈ ತುಳುವ ಮಣ್ಣಿನ ಹೆಮ್ಮೆಯ ತಂಡ, ಅತಿರಥ ಮಹಾರಥರನ್ನು ಒಳಗೊಂಡ ತಂಡ ಬರುತ್ತಾ ಇದೆ. ಪರಶುರಾಮ ಉಪನೆ ಆನ್
ಕೆಸರು ಗಿಡ. ಎದುರಾಳಿ ತಂಡವಾಗಿ ಬರುತ್ತಾ ಇರುವ ಮತ್ತೊಂದು ತಂಡ ಹಳದಿ ಜೇಸಿಯಲ್ಲಿ ಮಿರಮಿರ ಮಿಂಚುತ್ತಿರುವ ಬಲಿಷ್ಠ ಬಲಾಢ್ಯ ಘಟಾನುಘಟಿ ಆಟ. ರೂಲ್ಸ್ ಈ ಟೀಮದ ಕೋಚ್ ಪ್ಲೇಯರ್ಸ್ ಕೋಚ್ ಅಂತ ಬಾಕಿ ಕೋಚ್ ಅವರಿಗೆ ಮಾತ್ರ ಅವಕಾಶ ಅವನಂತಾರೆ ಬಕ್ಕ ಎಂಟ್ರಿ ಆದ 1 ನಿಮಿಷದಲ್ಲಿ ಕೆಲಸ ಬುಕ್ಕಂಜಿ ಸುತ್ತುಗಳಂಚಿದೆ ಆ ಮರ್ಗಿಲಿಡ್ದು ಈ ಮರ್ಗಿಲ್ಗೆ ಬೋರ್ಡು 1 ನಿಮಿಷ ಮಾತ್ರ ಸೆಟ್ಟಾರೆ ಇಟ್ಟು ದಾದಾ ಕಸರತ್ತು ಮಲ್ಪರೋದಕ್ಕೆ ಹೋಗ್ಬಿಟ್ಟು ಅಣ್ಣ 1 ನಿಮಿಷ ಮಾತ್ರ ನಿಮಗೆ ಸೆಟ್ಟಾರ ಅವಕಾಶ ಹೋಲ್ಡ್ 3 ನಿಮಿಷ ಆ 3 ನಿಮಿಷದಲ್ಲಿ ವಾಸೈಡ್ಗೆ ಬಲ್ಲಬೋದಿಂದ ಆ ಸುತ್ತುದು ಅಗ್ಲ ವಿನ್ನರ್ ಆಗಿರ್ತಾರೆ ಕ್ಲಿಯರ್ ಸೆಂಟರ್ ಅಂಡ ಒಬ್ಬ ತೀರ್ಪು ಬರ್ರೈಕೆ ತೀರ್ಮಾನದಾದದು ನೋಡಾಕಿದ್ದೇನೆ ಸೊ ರೆಡಿ ಬಾಗಿಲಾಗಿ ಪಿರೋಬನ ಪ್ಲೀಸ್ 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 ಪಿರೋಬನ ಪ್ಲೀಸ್ ಪಿರೋ ಏರ್ ಬಾಲ ಬೇಜಾರು ಬಂದ್ರು ಸೇರಡ ಪಿರೋಬನ ಓಕೆ ಮುಲ್ಲಾತೆ ಕೋಚ್ ಬಿಡ್ತು ತೋರ್ಲವನ ಕೈಕೊಂಡು ರೆಡಿ ದಕ್ಷ ತೀರ್ಪುಗಾರರ ನೇತೃತ್ವದಲ್ಲಿ ಆರಂಭವಾಗ್ತಾ ಇದೆ ಜಗಜಟ್ಟಿಗಳ ಕಾಳಗ ಹಗ್ಗ ಜಗ್ಗಾಟ. ಹಗ್ಗ ಸತ್ಯ ಸತ್ಯ ಪರಶುರಾಮ ಉದನ ಕಡೆ ಇದೆ ಹಗ್ಗ ಮಿತ್ತಡ್ಕ ನಿಮ್ಮ ಕರಗಳು ಜೋಡಣೆಯಾಗಬೇಕು ಚಪ್ಪಾಳೆ ಬರಬೇಕು. ಪರಶುರಾಮ ಉದನೆ 3 ಸುತ್ತಿನ ಕೋಟೆಯಲ್ಲಿ ಮೊದಲ ಕೋಟೆಯನ್ನು ಭೇದಿಸಿ ಮುನ್ನಡೆದಿದೆ. ನೆಕ್ಸ್ಟ್ ಮ್ಯಾಚ್ ಬಿಕೆ ಫ್ರೆಂಡ್ಸ್ ಸ್ವರ್ಗ ತುಳುನಾಡು ಫ್ರೆಂಡ್ಸ್ ತುಂಬಳಿಕ ತಯಾರಾಗಿಪಡೆ ಒರೇ ಕಾರಣಕ್ಕೆ ಸಮಯ ವ್ಯರ್ಥ ಮಲ್ಪಡೆ. ಬಿಕೆ ಫ್ರೆಂಡ್ಸ್ ಸ್ವರ್ಗ ತುಳುನಾಡು ಫ್ರೆಂಡ್ಸ್ ತುಂಬಳಿಕ PRX ಪೆರ್ಲಾ ಸದ್ಯ ಪರಶುರಾಮ ಉದನೆ ಮೊದಲ ಸುತ್ತನ್ನು ಗೆದ್ದು ಬೇಗಿದ್ರೆ ವಿಷ್ಣು ಬಳಗ ಸಂಪ್ಯ ಇದೀಗ ಒತ್ತಡದಲ್ಲಿ ಈ ಸುತ್ತನ್ನು ಗೆಲ್ಲಲೇಬೇಕು. ಮುಂದಿನ ಹಂತವನ್ನ ತಲುಪಬೇಕಾದ್ರೆ ಈ ಸುತ್ತು ಗೆಲುವು ಅಗತ್ಯ ಅತ್ಯಗತ್ಯ. ವಿಷ್ಣು ಬಳಗ ಸಂಪ್ಯ ತಂಡಕ್ಕೆ ಸುಂದರ ಕ್ರೀಡಾಕೂಟದ ಇಂಚಿಂಚು ದೃಶ್ಯಗಳನ್ನ ಪ್ರತಿಕ್ಷಣದ ಸುಂದರ ದೃಶ್ಯಗಳನ್ನ ತಮ್ಮ ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಪುತ್ತೂರಿನ ಪ್ರಖ್ಯಾತ ಸುದ್ದಿ ಚಾನೆಲ್ ಸುದ್ದಿ ಬಿಡುಗಡೆ. ವಿಷ್ಣು ಬಳಗ ಸಂಪ್ಯ ಮಾಡು ಇಲ್ಲವೇ ಮಾಡಿ. ಎಲ್ಲಿ ಗೆದ್ರೆ ಮುಂದಿನ ಅಂತ ಸೋತ್ರೆ ನೇರವಾಗಿ ಮನೆಗೆ ಆಯ್ಕೆ ನಿಮ್ಮಲ್ಲಿದೆ. ಮತ್ತಷ್ಟು ಫಲವನ್ನ ಹಗ್ಗದ ಮೇಲೆ ಹಾಕಬೇಕಿದೆ. ಸಂಪ್ಯದ ಕಡೆ ಹಗ್ಗ ಬರ್ತಾ ಇದೆ. ಸಂಪ್ಯದ ಕಡೆ ಇದೆ ಸದ್ಯ ಹಗ್ಗ. ಸಂಪ್ಯ ನಿಮ್ಮ ಕಡೆಯಲ್ಲಿದೆ ಹಗ್ಗ. ಗೆಲುವು ದಕ್ಕಿಸಿಕೊಳ್ಳಬೇಕು. ಜಯಬೇರಿ ಬಾರಿಸಬೇಕು. ಮುನ್ನುಗ್ಗಬೇಕು. ಸಂಪ್ಯ
ಸಂಪ್ಯ ಇದೀಗ ಗೆಲುವಿನ ಹೊಸ್ತಿಲಲ್ಲಿದೆ. ವಿಜಯಲಕ್ಷ್ಮಿ ಚಲೆ. ಆಹಾ, ಓಹೋ, ಹಗ್ಗಕ್ಕಾಗಿ ಹೋರಾಟ. 1 ನಿಮಿಷ ಆಗಿದೆ, 1 ನಿಮಿಷ ಕಳೆದೋಗಿದೆ. ಸಂಪ್ಯದ ಕಡೆ ಹಗ್ಗ ಇದೆ. ಹಗ್ಗ ಸಂಪ್ಯ ನಗೆ ಬೀರಿದೆ, ಗೆಲುವಿನ ನಗೆ ಬೀರಿದೆ ಚಿತ್ತಿನ ಹೋರಾಟದಲ್ಲಿ. ಕ್ಯಾಪ್ಟನ್ ಪ್ಲೀಸ್. ಗೆದ್ದ ತಂಡಕ್ಕೆ ಉಪಾಂತ್ಯ, ಸೋತ ತಂಡಕ್ಕೆ ಇಲ್ಲಿ ಗೆಲ್ಲುವ ಅವಕಾಶ ಅಂತ್ಯ. ಅಲ್ಲಿಗೆ ಪರಶುರಾಮ ಉದನೆ ತಮ್ಮ ಮೊದಲ ಗೆಲುವನ್ನು ದಾಖಲಿಸಿಕೊಂಡಿದೆ. ಹಗ್ಗ ಜಗ್ಗಾಟ ಪುರುಷರ ವಿಭಾಗ ಪರಶುರಾಮ ಉದನೆ ತಂಡ ಗೆಲ್ಲುವುದರ ಮುಖಾಂತರ ಉದ್ಘಾಟನೆಗೊಂಡಿದೆ. ರಿಜಿಸ್ಟರ್ಡ್ ಕೈಕಾರ ಪುತ್ತೂರು ಮೆಗಲ್ನ ಮೊತಾಲಿಕೆಡು 7ನೇ ವರ್ಷದ ಆಟಿದ ತಿಂಗೋಳು ಕೆಸರಡು ಒಂಜಿ ದಿನ ನೃತ್ಯ ಬರ್ಪಿನ ಆದಿತ್ಯತಿ ಸರಸ್ವತಿ ಹೊಸಲಕ್ಕೆ ಎಂಬೆರನ ಕಂಡುಡು ಸಯ್ಯಾದಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಕೈಕಾರ ಮೆಗಲ್ನ ಮೊತಾಲಿಕೆಡು 7ನೇ ವರ್ಷದ ಆಟಿದ ತಿಂಗೋಳು ಕೆಸರಡು ಒಂಜಿ ದಿನ ಅಟಿಲ್ದ ತಿಂಗೋಳು ಕೆಸರಡು ಒಂಜಿ ದಿನಕ್ಕೂ ನಮ್ಮನ್ನು ಮಾತರೆಲ್ಲ ಮೋಕೆಡೆ ಎದುಕೊಂಡರು ಸಹ್ಯಾದ್ರಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಕೈಕಾರ ಆಮೆಗಳು. ಬರಂದಿಪ್ಪನ ಟೀಮು ದೇವರ ನಾಡು ಕೇರಳದ ಗಡಿಭಾಗದಿಂದ ಬರ್ತಾ ಇದೆ ತಂಡ. ಒಂದು ಸ್ವರ್ಗ ಎಂಬ ಮಣ್ಣಿನಿಂದ ಬರ್ತಾ ಇರುವ ತಂಡ. ಲೆಟ್ಸ್ ವೆಲ್ಕಮ್ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಬಿಕೆ ಫ್ರೆಂಡ್ಸ್ ಸ್ವರ್ಗ. ತುಳುನಾಡು ಫ್ರೆಂಡ್ಸ್ ತುಂಬಡಿಕ ಕೂಡ ಅಂಕಣವನ್ನು ತಲುಪಿದ. ಇನ್ನೇನಿದ್ರು ಕೂಡ ತೀರ್ಪುಗಾರರು ಹಾಗೂ ಜಗ ಶಕ್ತಿಗಳು. ಹಗ್ಗ ಸಂಪೂರ್ಣವಾಗಿ ಸ್ವರ್ಗದ ಕಡೆ. ಹಗ್ಗ ಜಗಾಟ ಸ್ಪರ್ಧೆ ದ್ವಿತೀಯ ಸ್ಪರ್ಧೆಯ ಮೊದಲ ಸುತ್ತು ಬಿಕೆ ಫ್ರೆಂಡ್ಸ್ ಸ್ವರ್ಗ ಪಾಲಾಗಿದೆ. ಫ್ರೆಂಡ್ಸ್ ತುಂಬಡಿಗ ಇಲ್ಲಿ ಗೆಲ್ಲಲೇಬೇಕಿದೆ. ಓಹೋ, ಹಗ್ಗ ತುಂಬಡಕ ಕಡೆಯಿಂದ ಸ್ವರ್ಗ ಕಡೆ, ಆರ್ಲಪದ ಮಾರ್ಗವಾಗಿ ಪಾಣಾಜೆಯಿಂದ ಸ್ವರ್ಗ. ಸವಾಸ್, ಕಂಗ್ರಾಚುಲೇಷನ್ಸ್. ಮನಾದಿಗೆ ಮನ್ಬೋಡು ಮಿನ್ನಾಯ್ತ ಮನುಲ್ಲ ಸೊಲ್ಮೆಲು ಮಮತಾ ಮೇರೆಗೆ ಅಂಚನೆ ವಿನೋದ್ ರೈ ಗೊತ್ತು ಮೇರೆಗ್ಲ ಸೊಲ್ಮೆಲು
MCM PRS Perla B. Team MCM PRS Perla B. ಬಂದಲ ಈ ಗುಡ್ಡದ ಮೂಜಿರೆ ಬಂತು ಚೆಂಡದೊಟ್ಟಿಗೆ ಸತ್ತುಗತ್ತಲ ಬಂತದೆ ನಮಕ್ಕೆ ಮಾತರೆಗಳ ಮನರಂಜನೆ ಕೊರಪುರಂಜನೆ ಚಪ್ಪಾಳೆ ಆರು ಚೆಂಡದಾರ ಆಡಿಯೋ ವೈರಲ್ ಆಯ್ನ ಅಕ್ಲೇರ್ಲ ಇಜ್ಜೇರತ್ತೆ ಪೂರ ಚೆಂಡದಾಗ್ಲಿ ಈ ಸರ್ತಿ PRS ಎಂಚ MCM ಸೊ ಎದುರಾಳಿ ತಂಡ ಹಗ್ಗ ಜಗ್ಗಾಟ ವಿಭಾಗದಲ್ಲಿ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಗಳಲ್ಲಿ ರಾರಾಜಿಸಿದ ತಂಡ PRS Perla. Wait. ಇದು ನಿಖಿಲ್ ದಾದಮಂತನ ಗೊತ್ತುಂಟಾ ನಿಖಿಲ್ ಬೋರ್ನೆ ಉಪ್ಪು ಎದುರು ಟೀಮ್ ದಾಖಲೆ ತೆರಿಪಾರಿ ಇಂಗ್ಲ ನಾಲ ಗೊತ್ತು ಜಗ್ಗ ಜಗ್ಗಾಟ ಬೇಬಿ ಸಿಟಿ ವೇಟ್ ಇರ್ ಕೋಚ ಮೊದಲ MCM ಚೆಂಡೆ ತಂಡ ಮಣಿಕಂಠ ಚೆಂಡೆ ಮೇಳ ವಿರುದ್ಧವಾಗಿ PRS ಚೆಂಡದಾಗಲಿ ನಾಲ್ಕ ಚೆಂಡೆ ಅಂತಾರೆ ನೆಕ್ಸ್ಟ್ ಫ್ರೆಂಡ್ಸ್ ತುಡುಪು ಲಡ್ಕ ಫ್ರೆಂಡ್ಸ್ ತುಡುಪು ಲಡ್ಕ ಕೇಸರಿ ಮಿತ್ರ ವೃಂದ ಫ್ರೆಂಡ್ಸ್ ಕುಡುಪು ತಡ್ಕ ಕೇಸರಿ ಮಿತ್ರ ವೃಂದ ಫ್ರೆಂಡ್ಸ್ ಕುಡುಪು ತಡ್ಕ ರೆಡಿ ಆಲೆ ಚೆಂಡೆ 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 ಬಗಿನ ನಗಿನ ಬೋಂಬೋ ವೈಪಿ 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 ಎಸ್ 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 ಬಗಿನ ನಗಿನ ಬೋಂಬೋ ಚೆಂಡೆ 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 MCM ಚೆಂಡೆ Okay, thank you. Next game, friends. Kodupal tadka ಎದುರಾಳಿ ತಂಡ ಇಂದಿನ ಈ ಕೂಟದ ಆಯೋಜಕ ತಂಡ ಕೇಸರಿ ಮಿತ್ರ ವೃಂದ ಗರ್ಜಿಸುವ ಸಿಂಹಮರಿಗಳು ಎಲ್ಲಿ ತಮ್ಮ ಸಾಹಸವನ್ನ ಮೆರೆಯಲು ಹಗ್ಗದೊಂದಿಗೆ ಕೇಸರಿ ಮಿತ್ರ ವೃಂದ ರೆಡಿ
Okay. So, friends, Kodapur qualified to semi. Sorry, quarterfinal. Ranjitana Jayidara. Batle. Praveen Kuriedika. Esa morena está tan fiera, lo que quiere es bailar. Lo que quiere es bailar. Mueva que chanche mi ritmo. Mi ritmo. Mi ritmo. Mueve cadera al lado a lado. Lo que quiere es chacha. A ella le gusta, bailar. ದೂರದ ಮಣಿಪಾಲ್ ನಡೆದು ಅಂಜಿ ತಂಡವರನ್ನು ಬಂದಲ ಜೋರಾಯಿನ ತಾಟಿದ ಹೊರಟು ಎದುಕೊಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾಮಧೇಯದ ಹೊರಟು ಬರಂದಿಪುರಂಜಿನ ತಂಡ ಶಿವಾಜಿ ಫ್ರೆಂಡ್ಸ್ ಮಣಿಪಾಲ್. ಕೇಸರಿ ಮಿತ್ರ ವೃಂದ ಕೇಸರಿ ನಗರ ಮಿತ್ತಡ್ಕಾಣೆತ್ತ ಮುತಾಲಿಗೆರೆ ನಡೆದನ ಎನ್ಎಲ್ ಇದ ಈ ಕಾರ್ಯಕ್ರಮ ನಮಕು ಕಾಂಡೋರ್ದು ಇತ್ತಾತ ಮುಟ್ಟಾಗೆ ತೀರ್ಪುಗಾರ ನಮ್ಮೊಟ್ಟಿಗೆ ಪಾಲಪಟ್ಟವನ್ನ ಇನಾಮು ಅಂಚನೆ ಸಹ್ಯಾದ್ರಿ ಟ್ರೋಫಿಲ ಉಂಡು ರಡ್ಡನ ಇನಾಮುಗು 4001 ಅಂಚನೆ ಸಹ್ಯಾದ್ರಿ ಟ್ರೋಫಿ ಹಗ್ಗ ಜಗ್ಗಾಟಗೆ 4001 ಬುಕ್ಕ ಸಹ್ಯಾದ್ರಿ ಟ್ರೋಫಿ ರಡ್ಡನ ಇನಾಮು 3001 ಬುಕ್ಕ ಸಹ್ಯಾದ್ರಿ ಟ್ರೋಫಿ ಮೂಜಿನ ಇನಾಮು 2001 ಬುಕ್ಕ ಸಹ್ಯಾದ್ರಿ ಟ್ರೋಫಿ ನಾಲ್ಕನೇ ಇನಾಮು 1001 ಬುಕ್ಕ ಸಹ್ಯಾದ್ರಿ ಟ್ರೋಫಿ. ಈ ಮಾತ ಕಾರ್ಯಕ್ರಮ ನಮ್ಮನ್ನು ಮೋಕೆಡೆ ಲೆಪ್ಪೋಲೆ ಕೊಡ್ತಾರೆ ಸಹ್ಯಾದ್ರಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಕೈಕಾರ ಮಕ್ಕಳನ್ನ ಮುತಾಲಿಗೆರೆ ನಡಪಣ 7ನೇ ವರ್ಷದ ಆಟಿದ ತಿಂಗಳು ಕೆಸರಡೆ ಒಂಜಿ ದಿನ ಇಂದು ಆದಿತ್ಯವಾರ 13ನೇ ತಾರೀಕಿಗೆ ಕೈಕಾರದ ಪಲ್ಲತ್ತಾರು ಜುಮಾವದಿ ದೇವಸ್ಥಾನದ ಎದುರದ ಮರ್ಕಿಲಿದ ರೆಡ್ ಮಲೇಶ್ ಕೂಟದ ನೃತ್ಯ ಸ್ಪರ್ಧೆ ರೆಡಿ ಒಂಜಿ 2 3 4 5 ಆಜೆಯಲ್ಲಿ ರೆಡಿ ಟೈಟ್ ಕರೋ ಇದಾ Yes! ಸಮಬಲದ ಹೋರಾಟ ಕೋಚೂರಿಯ ಒತ್ತುಲೆ ಮುಲ್ಲಾತೆ ಕೋಚೂರಿ ಸಮಬಲದ ಹೋರಾಟ ಬಲ್ಲ ಇತ್ತ PRS ದ ಗಡಿಕೊಂಡು ಕೂದಲೆಲ್ಲ ಅಂತರಡುಂಡು ಸಮರ್ದು PRS yes ಒಂಜಿ ನಿಮಿಷ ಹೋರಾದಿಂದ ಅನ 2 ನಿಮಿಷ
ಬಂದುಲ ನೀಕಲ್ನ ಕೈ ಚಪ್ಪಾಳೆ ಬರಡು ಹೆಚ್ಚಿನಾಗ್ಲಿಗೆ ಉಮೇದು ತಿಕ್ಕುಚಿ ಬರಡು ಚಪ್ಪಾಳೆ ಶಿಲ್ಲೆ ಕರತಾಡನ ಬರಡು ಎಸ್ PRS ಗಡಿಟುಂಡು ಬಲ್ಲ PRS ಜಗಜ್ಜಟ್ಟಿಗಳ ಕಾಳಕ ಹಗ್ಗ ಚಿಗಾಟ రెండు నిమిష అంటే PRS ಗಡಿಟುಂಡು ಬಲ್ಲೆ ಕಡೇತ ನಿಮಿಷ ಅಂತಿಮ ಕೆಲ ಸೆಕೆಂಡುಗಳು ಕೂಡ PRS ಗಡಿಟ್ಟು ಬಲ್ಲೆ ಅಂತಿಮ ಕೆಲ ಸೆಕೆಂಡು 2 ನಿಮಿಷ ಕರೀದುಂಡು సెకండ్ ఉండు 10 9 8 7 6 5 4 3 2 1 that's it PRS ಅತ್ಯಂತ ನಿಕಟ ಪೈಪೋಟಿ ನಿಮ್ಮೆಲ್ಲರ ಎದೆಯಲ್ಲಿ ಕವಟವ ಆಗುವಂತ ಈ ಪಂದ್ಯ ಏರ್ಪಟ್ಟಿತು ಯಾರಿಗೆ ಗೆಲುವಿನ ಮಾಲೆ ಎಂಬುದು Yes. Masha Badle. Ready. Tight karo. ಸುತ್ತದ ಆರಂಭಿಕ ಅಂತ ಮಣಿಪಾಲದ ಗಡಿಟುಂಡು ಬಲ್ಲು ಸುತ್ತ PRS ಗೆಂದದುಂಡು PRS ಗೆಂದಡ ಉಪಾಂತ್ಯ 1 ನಿಮಿಷ ಆತಂಡೆ ಮಣಿಪಾಲದ ಗಡಿಟುಂಡು ಬಲ್ಲು ಮಣಿಪಾಲ ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಈ ಸುತ್ತು ಗೆಲ್ಪೊಡೆ PRS ಗೆಲ್ತಡ ಮಣಿಪಾಲದ ಪ್ರದರ್ಶನವು ಎಡೆ ಅಂತ್ಯವಿರುವುದು
ಬಲ್ಲೆಡು ವ್ಯತಿರಿಕ್ತ PRS, you guys beauty, absolute beauty. ಬಲ್ಲಿ ಚಪ್ಪಾಳೆ. What a fantastic game. Oh, wow. Toss ಬರ್ಚಿ ನೆಕ್ಸ್ಟ್ ಥರ್ಡ್ ಡೇಗೆ ಮಾತ್ರ ಟಾಸ್. ನೆಕ್ಸ್ಟ್ ಮ್ಯಾಚ್ ಫ್ರೆಂಡ್ಸ್ ಕೊಡಬೇಕು ತಡ್ಕ BK ಫ್ರೆಂಡ್ಸ್ ಸ್ವರ್ಗ. BK ಫ್ರೆಂಡ್ಸ್ ಸ್ವರ್ಗ, ಫ್ರೆಂಡ್ಸ್ ಕೊಡಬೇಕು ತಡ್ಕ B. ಚೆಂಡೆ 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 ಅಲಕ್ಕ ಚೆಂಡೆ. So next match BK friends ಸ್ವರ್ಗ, ಫ್ರೆಂಡ್ಸ್ ಕೊಡಬೇಕು ತಡ್ಕ B. ಸರದ ಖಂಡವು ಈ ಪೊರ್ತು ಕಂತನ ಪೊರ್ತುಡು ಒಂಜಿ ವಿಶೇಷ ಅತಿಥಿ ಬರೊಂದೆಲ್ಲರು ಎದುಕೊಂಡ್ರೆ ರೆಡಿ ಮಿತ್ತಡ್ಕ ಗೆಟ್ ರೆಡಿ. Ready? BK friends ಸ್ವರ್ಗ, ಫ್ರೆಂಡ್ಸ್ ಕೊಡಬೇಕು ತಡ್ಕ B. ಫ್ರೆಂಡ್ಸ್ ಕೊಡಬೇಕು ತಡ್ಕ ಮೊದಲ ಸುತ್ತು ಗೆದ್ದುಬಿಟ್ಟಿದೆ.
ಮೊದಲ ಸುತ್ತು ಗೆದ್ದು ಬೀಗಿದೆ ಈಗಾಗಲೇ ಫ್ರೆಂಡ್ಸ್ ಫುಟ್ಬಾಲ್ ತಡ್ಕ ಬೀಗೇಶ್ವರಿಗ ನೇರವಾಗಿ ಸ್ವರ್ಗದ ಮಾರ್ಗ. ಥ್ಯಾಂಕ್ ಯು. ಎಂಟನೇ ಪಂದ್ಯ PRS ಪೆರ್ಲಾ ಎ ವಿರುದ್ಧವಾಗಿ ಫ್ರೆಂಡ್ಸ್ ಫುಟ್ಬಾಲ್ ತಡ್ಕ ಎ ಕೇಸರಿ ಮಿತ್ರ ವೃಂದ ಬಿ ವಿರುದ್ಧವಾಗಿ PRS ಪೆರ್ಲಾ ಬಿ. ಗೆದ್ದ ತಂಡ ಸೆಮಿಫೈನಲ್ ಹಂತಕ್ಕೆ ಮೊದಲಾರ್ಧದಲ್ಲಿ ಹಗ್ಗಪಂದ್ಯ ಪರಶುರಾಮ ಉದನೆ ವಿರುದ್ಧವಾಗಿ ಫ್ರೆಂಡ್ಸ್ ಫುಟ್ಬಾಲ್ ತಡ್ಕ ಎ. ಮೊದಲ ಸೆಮಿಫೈನಲ್ ಪಂದ್ಯ ಪರಶುರಾಮ ಉದನೆ ವಿರುದ್ಧವಾಗಿ ಫ್ರೆಂಡ್ಸ್ ಫುಟ್ಬಾಲ್ ತಡ್ಕ ಎ. PRS ಪೆರ್ಲಾ. ಓಕೆ, PRS ಪೆರ್ಲಾ ಬಿ ತಂಡ ಸೆಮಿಫೈನಲ್ ಗೆಲಕ್ಕೆ ಆತಿಥೇಯ ಕೇಸರಿ ಮಿತ್ರ ವೃಂದ ಪಂದ್ಯಾಟಕ್ಕೆ ವಿರಾಮದ ಚುಕ್ಕಿಯನ್ನು ಇಟ್ಟಿದೆ. ಮೊದಲ ಸೆಮಿಫೈನಲ್ ಮೊದಲ ಸುತ್ತು ನಿರಾಯಾಸವಾಗಿ ಫ್ರೆಂಡ್ಸ್ ಫುಟ್ಬಾಲ್ ತಡ್ಕ ಎ ಪೆರ್ಲಾ ಬಿ ಟೇಕಿಂಗ್ ಆನ್ ಫ್ರೆಂಡ್ಸ್ ಫುಟ್ಬಾಲ್ ತಡ್ಕ ಬಿ. ಸೆಕೆಂಡ್ ಸೆಮಿ ಫ್ರೆಂಡ್ಸ್ ಫುಟ್ಬಾಲ್ ತಡ್ಕ ಬಿ ವಿರುದ್ಧವಾಗಿ PRS ಪೆರ್ಲಾ ಬಿ. Tight the rope. Yes. Ida. Yes. So, ಮಿತ್ತಡಕ ಕೆಸರಡಂಜಿ ದಿನ ಹಗ್ಗ ಜಗ್ಗಾಟ ವಿಭಾಗದ ಮೊದಲ ಫೈನಲಿಸ್ಟ್ ಆಗಿ ಹೊರಹೊಮ್ತಾ ಇದೆ ಫ್ರೆಂಡ್ಸ್ ಫುಟ್ಬಾಲ್ ತಡ್ಕ ಎ. So next PRS. ಯಾವ ready. The semi-final number 2. Ready. Tight the rope. ಫ್ರೆಂಡ್ಸ್ ಗುಡಬುಡಕ ಎ ತಂಡ ಈಗಾಗಲೇ ಫೈನಲ್ ಪ್ರವೇಶಿಸಿದೆ. ಬಿ ತಂಡ ವಿರುದ್ಧವಾಗಿ PRS ಬಜಿಕ್ರೂಡ್ಲು ಪೆರ್ಲಾ ಬಿ ವಿರುದ್ಧವಾಗಿ ಹಗ್ಗ PRS ಗಡಿಯಲ್ಲೇ ಪಂದ್ಯದ ಮೊದಲ ನಿಮಿಷ ಸಂಪೂರ್ಣ PRS ಗಡೆ ಹಗ್ಗ. ವಾಲಂಟಿಯರ್ಸ್ ಅವನು ಹಂಚಿ ಕಡೆ ಬಿಡ್ಲಿ ಕೋಚ್ ಬಿಡ್ದು ಬಾಕಿ ರೆಡಿ ಟೈಟ್ ದ ರೋಪ್. That's it. PRS Perla entered into the final.
2 ನಿಮಿಷ ಕಾಲಾವಕಾಶ ಫೈನಲ್ ಸಂಘಟಕರ ಲಕಡಿತ್ ಡ್ರಾಮಲ್ ಪ್ಲೇತ ಉತ್ತರವಾದ ನಮ್ಮೊಂದಿಗೆ ಸಹಕಾರ ಕೊರ್ನ ಎಸ್ಡಿಎನ್ ಸೌಂಡ್ಸ್ ನ ಮಾತ ಸಿಬ್ಬಂದಿಗಳ ಜೋರಾಯಿನ ತಾಟಿ ಬರಡು ಪ್ಲೀಸ್ ಅಂಚನೆ ಸಂದರ್ಭದನುಸಾರವಾದ ಪದನು ಪಾಡೊಂದು ನಮ್ಮನ್ನು ಡಿಜೆದ ಮುಖಾಂತರ ರಂಜಿಸಾಯಿನಂಚಿನ ಡಿಜೆ ಮಂತ್ರಿಗ ಪುತ್ತೂರದ ಪರ್ಮದ ಡಿಜೆ ಮಿಸ್ಟರ್ ರಂಜಿತ್ ಪುತ್ತೂರು ಅರೆಗಳವರ ಜೋರಾಯಿನ ತಾಟಿ ಬರಡು ಸಹಕಾರನ ಕೊರ್ನಂಚಿನ ಮಾತ ಬಂಧುಗಳ ಸಮಿತಿದ ಪರವಾದ ಉಡಲದ ಬಾಸಡೆ ಸಲ್ಮ ಸಂದಾಯಿತ ಮಲ್ಕೊಂಡು ಇನಿತ ಯೋಜನೆ ಟಿಕೆಟ್ ದೇತೋನೆ 100 ರೂಪಾಯಿಗೆ ಕಟ್ಟದ ಕೋರಿ ಮೈಪ್ಪ ಕೋರಿ ನಿಗಲ್ನ ಅದೃಷ್ಟಡುಂಡು ಒಂದು ಟಿಕೆಟ್ಗೆ 100 ರೂಪಾಯಿ ಎರಲ್ಲ ಬಡಿತಿನ ಆಯ್ನದು ಬೇಕ ಬೆಲೆ ಕೇಸರಿ ರೆಡಿ 1 2 3 ಗೋ ರೆಡಿ ಟೈಟ್ ದ ರೋಪ್ ಫೈನಲ್ ಕೊಡಪಲ್ ತಡಕ ಪಿಆರ್ಎಸ್ ಫೈನಲ್ ಪಂತದ ಸುರೇತ ನಿಮಿಷಡೆ ಬಲ್ಲೆ ಕೊಡಪಲ್ ತಡಕ ಗಡೆಟುಂಡು ಕೊಡಪಲ್ ತಡಕದ ಗಡೆಟೆ ಬಲ್ಲೆ 3 ನಿಮಿಷದ ಬರ್ತಾರೆ ಬಲ್ಲೆ ಕೊಡಪಲ್ ತಡಕ ಗಡೆಟುಂಡು ಬಲ್ಲೆ 3 ನಿಮಿಷ ಮುಟ್ಟಲ ಕೊಡಪಲ್ ತಡಕ ಗಡೆಟಿ ತನ್ನಾಂಡ ಕೊಡಪಲ್ ತಡಕ ಕೂಟದಕ್ಲಿಗಿಂದು ಅಲೆ ಪಿಆರ್ಎಸ್ ಫೈಟಿಂಗ್ ಬ್ಯಾಕ್ ಬಲ್ಲ ಬಂದಿದೆ ಪಿಆರ್ಎಸ್ ಸುರೂತ ಸುತ್ತನಿಗೆ ಎಂದುಬಿಟ್ಟು ಸ್ಪರ್ಧೆದ ಸುರೂತ ನಿಮಿಷದ ಮುಕ್ಕಾಲ ಭಾಗ ಬಲ್ಲ ಕೊಡಪಲ್ ತಡಕ ಗಡೆಟ್ಟಿದ್ದೇನೆ ಆಂಡ ಕೂಡ ಪಿಆರ್ಎಸ್ ದಕ್ಲೆ ಬುಡಯ ಬುಡ್ದು ಕೊಳೆಯ ಪಂಡದು ಏಕದಂ ಐನೇ ಸುರಡನೆ ಸುತ್ತು ಪಿಆರ್ಎಸ್ ಸುರತ ಸುತ್ತಲು ಗೆಲ್ಲುವುದು ಆತ್ಮವಿಶ್ವಾಸಗೊಂಡು ಅಂಡ ಎದುರಾಳಿ ತಂಡ ಕೊಡಪಲ್ ತಡಕ ಸುರತ ಸುತ್ತನ್ನು ಸೋತದು ಅತೀವ ಒತ್ತಡ ಇತ್ತೆ ರಟ್ಟನೆ ಸುತ್ತನ್ನು ಎದುರಿಸೋಣ ಮಾಡು ಇಲ್ಲವೇ ಮಾಡಿ ಮಾಡು ಇಲ್ಲವೇ ಮಾಡಿ ಕೇಸರಿ ಮಿತ್ರ ವೃಂದದ ಸಂಘಟಕರ ಆಯೋಜಕರ ಪೂರ ಕಂಡಗು ಮರಡುಗೆ ಕೇಸರಿ ಮಿತ್ರ ವೃಂದದ ಮಾತು ಜವನೇರು ಫೈನಲ್ ಅಣ್ಣ ನೋಡಿ ರೆಡಿ ಅಲ್ಲಿ ಬಾಕಿದಾಗಲೇ ಪಿರಾಮಲೆ ಕೋಚ್ ಬಿಡುದು ಬಲ್ಲ ಒಂಚೂರು ಬಿಡ್ಲೆ ಪಿಆರ್ಎಸ್ ನಿಂಗಳ ಕಡೆ ಇಟ್ಟುಂಡು ಬಲ್ಲು ಬಿಡ್ಲೆ ಒಂಚೂರು ಬಿಡ್ಲೆ ಓಕೆ ರೆಡಿ ಟೈಟ್ ದ ರೋಪ್ ಕೋಚ್ ಬಿಡ್ದು ಬಾಕಿದಾಗಲೇ ಬರೀ ಸೈಡ್ ಅಂತ ರೆಡಿ ಮಾಸ್ಟರ್ ಕಾಲ್ ಕೊರ್ಲೆ ರೆಡಿ ಟೈಟ್ ದ ರೋಪ್ ಪಿಆರ್ಎಸ್ ಈ ಸುತ್ತು ಗೆಲ್ತುಂಡ ಚಾಂಪಿಯನ್ ಕೊಡಪಲ್ ತಡಕ ಗೆಲ್ತುಂಡ ನಿರ್ಣಾಯಕ ಸುತ್ತು ಎಸ್ ಬಲ್ಲೆ ಪಿಆರ್ಎಸ್ ಕಡೆಗೆ ಹೋಗ್ತದೆ
ಸುರೂತ ನಿಮಿಷ ಬಲ್ಲ PRS ಕಡೆಕೊಂಡು ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸಿ ಫೈನಲ್ ಪಂದ್ಯ ಮುಂದುವರಿತಾ ಇದೆ. ಬಲ್ಲ ಇತ್ತೆಲ್ಲ PRS ಕಡೆಕೊಂಡು ಕೊಡಬಲ್ ತಡಕ ಗಮನಿಸಲೇ ಬಲ್ಲೆ ಇತ್ತೆಲ್ಲ PRS ಕಡೆಗೆ ಒಂಚೂರು ತಳಮಳ ಬಲ್ಲ ಅಂಚಿಂಚಿ ಬಟ್ ಸ್ಟಿಲ್ ಬಲ್ ಇನ್ ದ ಕೋರ್ಟ್ ಆಫ್ PRS. ಒಂಜಿ ನಿಮಿಷ ಆತಂಡು PRS ಕಟ್ಟಿಕೊಂಡು ಬಲ್ಲ ಓಹೋ PRS they are the champion of Mittadka Cup of War. Thank you. Yes, hello. Pujane tarik bani ಪರ್ಲಾ ಬಜ್ರಕೋಡ್ಲುಡು ಅಮೃತದೀಪ ಪರ್ಲಾ ಕೆಸರುಗಂಡ ಉತ್ಸವ 2023 ಸಮಾಜದ ಅಶಕ್ತಿ ಬಂದಲೆಗಾದ ಆ ಒಂದು ಸಮಿತಿದ ಪದಕ್ಕೆ ಬಂದಿನ ನೆಲೆಟ ನಿಗ್ಲನ ಮಾತ್ರ ಅಲ್ಲ ಆ ಒಂದು ಲೇಸಿಗೆ ಅರ್ತಿ ಬಿರ್ತಿಡೆ ಮೋಕೆಡೆದುಕೊಂಡಲೆ ಹಿಮ್ಮುಖ ಓಟ ಪುರುಷರ ವಿಭಾಗ ಪ್ರಥಮ ತಿರುಮಲ ಕಡಬ, ದ್ವಿತೀಯ ದೀಕ್ಷಿತ್. ಹಿಮ್ಮುಖ ಓಟ ಪುರುಷರ ವಿಭಾಗ ಪ್ರಥಮ ತಿರುಮಲ ಕಡಬ ಹಾಗೆ ದ್ವಿತೀಯ ಸ್ಥಾನವನ್ನು ದೀಕ್ಷಿತ್ ಇವರು ಪಡೆದಿರುತ್ತಾರೆ. ಪುರುಷರ ದನಿ ಕೊಡುವ ಸ್ಪರ್ಧೆಯಲ್ಲಿ ಪ್ರಥಮ ಶಾಂತರಾಮ ಗೌಡ ಮಿತ್ತಡ್ಕ, ಕೇಶವ ಗೌಡ ಮಿತ್ತಡ್ಕ, ಕಿಟ್ಟಣ್ಣ ಗೌಡ, ಪದ್ಮಯ್ಯ ಗೌಡ ಹಾಗೆ ತಿರುಮಲ ಕಡಬ, ನವೀನ್ ಮಿತ್ತಡ್ಕ ಇವರು ಪಡೆದಿರುತ್ತಾರೆ. ದಯವಿಟ್ಟು ಎಲ್ಲ ಬಹುಮಾನ ವಿಜೇತರು ಕೇಶವಗೌಡ, ಕಿಟ್ಟಣ್ಣಗೌಡ, ಪದ್ಮಯ್ಯಗೌಡ, ತಿರುಮಲ ಕಡಬ ಹಾಗೆ ನವೀನ್ ಮಿತ್ತಡ್ಕ ಇವರಿಗೆ ವಿತರಿಸಲಾಗಿದೆ. ದಯವಿಟ್ಟು ಎಲ್ಲ ವಿಜೇತರು ವೇದಿಕೆಗೆ ಬರಬೇಕು. ಅಭಿನಂದನೆಗಳು ವಿಜೇತರಿಗೆ. ಕಂಬಳ ಊಟ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತಿರುಮಲ ಮತ್ತು ಆಶೀಶ್ ಕಡಬ ಪಡೆದಿರುತ್ತಾರೆ. ಹಾಗೆ ದ್ವಿತೀಯ ಸ್ಥಾನವನ್ನು ದೀಕ್ಷಿತ್ ಹಾಗೆ ಸುಕ್ಷಿತ್ ಮಿತ್ತಡ್ಕ ಇವರು ಪಡೆದಿರುತ್ತಾರೆ. ಆಶೀಶ್ ಕಡಬ, ದ್ವಿತೀಯ ದೀಕ್ಷಿತ್ ಮತ್ತು ಸುಕ್ಷಿತ್. ಅಭಿನಂದನೆಗಳು ವಿಜೇತರಿಗೆ. ಪಡೆದಿರುತ್ತಾರೆ ಹಾಗೂ ದ್ವಿತೀಯ ಸ್ಥಾನವನ್ನು ದೀಕ್ಷಿತ್ ಇವರು ಪಡೆದಿರುತ್ತಾರೆ. ಗೂಟ ಸುತ್ತುವುದು ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಅಜಿತ್ ಇವರು ಪಡೆದಿರುತ್ತಾರೆ. ಹಾಗೆ ದ್ವಿತೀಯ ಸ್ಥಾನವನ್ನು ದೀಕ್ಷಿತ್ ಇವರು ಪಡೆದಿರುತ್ತಾರೆ. ದ್ವಿತೀಯ ಸ್ಥಾನ ದೀಕ್ಷಿತ್. ರೈಲು ಬಂಡಿ ಪುರುಷರ ಹರೀಶ್, ಶರತ್, ಸುಕ್ಷಿತ್, ರಂಜಿತ್, ಮಹೇಶ್ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ರೈಲು ಬಂಡಿ ಸ್ಪರ್ಧೆಯಲ್ಲಿ. ಹಾಗೆ ದ್ವಿತೀಯ ಸ್ಥಾನವನ್ನು ದೀಕ್ಷಿತ್ ಮತ್ತು ತಂಡ, ದೀಕ್ಷಿತ್, ಮನೋಜ್, ಹರ್ಷಿತ್, ಮೋಹನ್, ಕಿಶನ್. ದಯವಿಟ್ಟು ಎಲ್ಲ ವಿಜೇತರು ವೇದಿಕೆಗೆ ಹೋಗಿ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ.
ಅಭಿನಂದನೆಗಳು. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಸ್ಪರ್ಧಾಳುಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಇನ್ನು ಮಹಿಳೆಯರ ವಿಭಾಗದ ಸ್ಪರ್ಧೆಯ ಬಹುಮಾನ ವಿತರಣೆ ನಡೆಯಲಿದೆ. ದಯವಿಟ್ಟು ಎಲ್ಲ ವಿಜೇತರ ಗಮನಕ್ಕಾಗಿ. ಹಾಳೆ ಎಳೆಯುವುದು ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ದೀಪಿಕಾ ಮತ್ತು ಲಿಖಿತ, ದ್ವಿತೀಯ ಭವ್ಯ ಮತ್ತು ಗೀತ. ದಯವಿಟ್ಟು ಭವ್ಯ ಮತ್ತು ಗೀತ ಇವರು ಪಡೆದಿರುತ್ತಾರೆ. ಅಭಿನಂದನೆಗಳು ವಿಜೇತರಿಗೆ. ಜೋರಾದ ಚಪ್ಪಾಳೆ ವಿಜೇತರಿಗೆ. ಗೀತ ಹಾಳೆ ಎಳೆಯುವ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಜೋರಾದ ಚಪ್ಪಾಳೆ. ಕಂಬಳ ಓಟ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಅರ್ಚನಾ ಹಾಗೆ ದೀಕ್ಷಾ ಇವರು ಪಡೆದಿರುತ್ತಾರೆ. ಅರ್ಚನಾ ಹಾಗೂ ದೀಕ್ಷಾ. ದ್ವಿತೀಯ ಸ್ಥಾನ ಲಿಖಿತ ಹಾಗೂ ದೀಪಿಕಾ. ಎಲ್ಲ ವಿಜೇತರು ವೇದಿಕೆಗೆ ಬಂದು ಬಹುಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ದ್ವಿತೀಯ ಸ್ಥಾನ ಲಿಖಿತ ಹಾಗೂ ದೀಪಿಕಾ. ನೇಜಿ ಪಾರ್ದನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಯಮುನಾ ಧರ್ಕಾಜ್ ಇವರು ಪಡೆದಿರುತ್ತಾರೆ. ಪ್ರಥಮ ಸ್ಥಾನ ಯಮುನಾ ಧರ್ಕಾಜ್ ನೇಜಿ ಪಾರ್ದನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಸ್ಪರ್ಧೆಯ ವಿಜೇತರು ಪ್ರಥಮ ವರ್ಷಿಣಿ ಮತ್ತು ತಂಡ, ಪ್ರಥಮ ವರ್ಷಿಣಿ ಮತ್ತು ತಂಡ, ಹಾಗೆ ದ್ವಿತೀಯ ದೀಕ್ಷಾ ಮತ್ತು ತಂಡ. ವರ್ಷಿಣಿ, ಅರ್ಚನಾ, ಪುಣ್ಯಶ್ರೀ, ನಿಶ್ಮಿತಾ, ಕುಸುಮ, ಸೌಮ್ಯ ಪ್ರಥಮ ಸ್ಥಾನ, ವರ್ಷಿಣಿ ಮತ್ತು ತಂಡ. ಪ್ರಥಮ ಸ್ಥಾನ ವರ್ಷಿಣಿ ಮತ್ತು ತಂಡ. ತಂಡದ ಸದಸ್ಯರು ಹಾಗೂ ಎಲ್ಲರೂ ವೇದಿಕೆಗೆ ಹೋಗಿ ಬಹುಮಾನವನ್ನು ಸ್ವೀಕರಿಸಬೇಕು. ಅಭಿನಂದನೆಗಳು ವಿಜೇತರಿಗೆ. ಹಾಗೆ ದ್ವಿತೀಯ ಸ್ಥಾನ ದೀಕ್ಷಾ ಮತ್ತು ತಂಡ ಹೋಗಬೇಕು, ಹಾಗೆ ಬಹುಮಾನವನ್ನ ಸ್ವೀಕರಿಸಬೇಕು. ದ್ವಿತೀಯ ಸ್ಥಾನಿ ಅಭಿನಂದನೆಗಳು ಸ್ಪರ್ಧಾಳುಗಳಿಗೆ. ಇನ್ನು ಮುಂದೆ ಹಿಮ್ಮುಖ ಓಟ ಮಹಿಳೆಯರ ವಿಭಾಗದ ಪ್ರಥಮ ಸ್ಥಾನ ದೀಕ್ಷಾ. ಅಭಿನಂದನೆಗಳು. ಹಾಳೆ ಎಳೆಯುವುದು ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ದೀಪಿಕಾ ಮತ್ತು ಲಿಖಿತ ಇವರು ಪಡೆದಿರುತ್ತಾರೆ. ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನವನ್ನು ಸೌಮ್ಯ ಇವರು ಪಡೆದಿರುತ್ತಾರೆ. ಗೂಟ ಸುತ್ತುವ ಸ್ಪರ್ಧೆಯಲ್ಲಿ ಪ್ರಥಮ ವರ್ಷಿಣಿ, ದ್ವಿತೀಯ ಸೌಮ್ಯ. ಗಣೇಶ್ ಹಾಗೂ ಸೌಮ್ಯ. ಪ್ರಥಮ ಗಣೇಶ್ ಹಾಗೂ ಸೌಮ್ಯ, ದ್ವಿತೀಯ ರಾಧಾಕೃಷ್ಣ ಹಾಗೂ ಪ್ರಿಯಾಂಕ. ತೃತೀಯ ಸ್ಥಾನವನ್ನು ಗಂಗಾಧರ ಎಂಎಸ್ ಹಾಗೂ ನಳಿನಾಕ್ಷಿ ಇವರು ಪಡೆದಿರುತ್ತಾರೆ. ದಂಪತಿ ಓಟದ ಪ್ರಥಮ ಸ್ಥಾನ ಗಣೇಶ್ ಸೌಮ್ಯ, ದ್ವಿತೀಯ ರಾಧಾಕೃಷ್ಣ ಪ್ರಿಯಾಂಕ. ಇನ್ನು ಹಗ್ಗಜಗಾಟದ ಪ್ರಶಸ್ತಿಯನ್ನ ಈಗ ವಿತರಿಸಲಾಗುತ್ತದೆ. ಮಹಿಳೆಯರ ವಿಭಾಗದ ಹಗ್ಗಜಗಾಟದ ವಿಜೇತರು ಪ್ರಥಮ ದೀಕ್ಷಾ ಹಾಗೂ ತಂಡ. ಪ್ರಥಮ ದೀಕ್ಷಾ ಹಾಗೂ ತಂಡ. ಪ್ರಥಮ ದೀಕ್ಷಾ ಹಾಗೂ ತಂಡ. ಜೋರಾದ ಚಪ್ಪಾಳೆ ವಿಜೇತರಿಗೆ. ಹಾಗೂ ದ್ವಿತೀಯ ಸ್ಥಾನವನ್ನು ಹೇಮಾ ಮತ್ತು ತಂಡ ಇವರು ಪಡೆದಿರುತ್ತಾರೆ. ಇನ್ನು ಪುರುಷರ ಹಗ್ಗಜಗಾಟದ ವಿಜೇತರು ಪ್ರಥಮ PRSB ಪಡೆಯಬೇಕು. ಪ್ರಥಮ PRSB ಇವರು ಪಡೆದಿರುತ್ತಾರೆ. ಅಭಿನಂದನೆಗಳು. ಜೋರಾದ ಚಪ್ಪಾಳೆಯೊಂದಿಗೆ ವಿಜೇತರನ್ನ ಪ್ರೋತ್ಸಾಹಿಸಬೇಕು. ಪ್ರಥಮ ಸ್ಥಾನ PRSB ಹಾಗೂ ದ್ವಿತೀಯ ಸ್ಥಾನವನ್ನು ಫ್ರೆಂಡ್ಸ್ ಕುಡುಪುಟ್ ತಡ್ಕ ಇವರು ಪಡೆದಿರುತ್ತಾರೆ. ದ್ವಿತೀಯ ಸ್ಥಾನ ಫ್ರೆಂಡ್ಸ್ ಕುಡುಪುಲ್ ತಡ್ಕ ಎ.
ಟ್ರೋಫಿಯನ್ನ ಸ್ವೀಕರಿಸಬೇಕು. ತೃತೀಯ ಹಾಗೂ ಚತುರ್ಥ ಸೆಮಿಫಿನಾಲೆಗೆ ಬಂದಂತಹ ತಂಡಗಳು ದಯವಿಟ್ಟು ವೇದಿಕೆ ಮೇಲೆ ಹೋಗಬೇಕು, ಹಾಗೆ ಟ್ರೋಫಿಯನ್ನ ಸ್ವೀಕರಿಸಬೇಕು. ಅಭಿನಂದನೆಗಳು. ಹೀಗೆ ಎಲ್ಲ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿದಿರುತ್ತದೆ. ಮುಖ್ಯದ ಬಂಧುಲೆ, ನಮ್ಮ ಈ ದಿನದ ಕೇಸರಿ ಮಿತ್ರ ವೃಂದ ಕೇಸರಿ ನಗರ ಮಿತ್ತಡ್ಕ ನೆತ ಮುತಾಲಿಕೆಡೆ ನಡತನ ಕೆಸರ್ಗದ ಕ್ರೀಡಾಕೂಟ ಏನೆಲ್ ಒಂಜಿ ದಿನ ಕೆಸರಡು ಇಲೆಸಿದ ಮುಗಿತನದ ಪೊರ್ತುಡು ನಮ್ಮ ಮಾಂತರ್ಲ ಭಾಗ್ಯ ಆತ ನಮಕ್ಕು ಇನಿ ಇಂತಾದ ಪೊರ್ತು ಬಲ್ಪುರ್ತು ಇಡೆ ಮುಟ್ಟ ದೊಂಡ ವಿಚಾರ ನಮ್ಮನ್ನು ಮಾಂತರೆಲ್ಲ ತಿಳಿತು ನಲಿಪುಲಗ ಮಲ್ತಿನ ಉದ್ಘೋಷಕರು ದೀಕ್ಷಿತ್ ಬಜಕುಡ್ಲು ಮೆರಗಂಜಿ ಬಾರಿ ಮಲ್ಲ ಬಾರಿ ಪ್ರೀತಿದ ಅರೆ ಮಿತ್ತಟ್ಟಿಗೆ ಬರ್ತದೆ ನಮ್ಮ ಹಿಂದೂ ಮುಖಂಡೆ ಅರುಣ್ ಕುಮಾರ್ ಪುತ್ತಿಲ ಮೇರಡ ಗೌರವವನ್ನು ಸ್ವೀಕರಿಸುವುದು ಭಿನ್ನಯ ಮಂತೊಂದಿಲ್ಲ. ದೀಕ್ಷಿತ್ ಬಜಕುಡ್ಲು ಇರೆಗೆ ನನ್ನಾತ್ ತುಳುವಪ್ಪನ ಬೇಲೆ ಬೆಂಪುನ ಅವನಿಗೆ ಅವಕಾಶ ಪಿಕಾಡೆ ಬಂಡದೆ ಮಾಂತರ್ಲ ಭಿನ್ನಯ ಮಾತಂತು ನನ್ನರಿ ನಮ್ಮನ್ನು ಒರಿ ದೊಂಡ ಬಿಚ್ಚಾಂಡ ಬುಕ್ಕೋರಿ ನಮ್ಮ ಕಾರ್ಗೆ ಬಚ್ಚೆಲೆ ಕೊರ್ನಾರು ಡಿಜೆ ರಂಜಿತ್ ಪುತ್ತೂರು ಸ್ವೀಕರಿಸಬಹುದು. ಕುಡೋರಿ ನಮ್ಮೊಟ್ಟಿಗೆ ಡಿಜೆಗೆ ಸಹಕಾರ ಕೊರ್ನಾರು ವಿನೋದ್ ಮೆರ್ಲ ಮಿತ್ತಟ್ಟಿಗೆ ಬರಡು ಈ ಗೌರವವನ್ನು ಸ್ವೀಕರಿಸುವುದೊಂದಕ್ಕೆ ಏನೊಂದಿಲ್ಲ. ಅಂಚನೆ ನಮ್ಮ ಇದು ಪೂರ ಈ ಕೆಸರು ಗೊಬ್ಬರ ಮುನು ನಮಕ್ಕು ಜಾಗದ ವ್ಯವಸ್ಥೆ ಮಾತುಕೊರ್ನಂಚಿನ ಈ ಜಾಗದ ಗುರಿಕಾರ್ಲು ಶ್ರೀಮತಿ ಪುಷ್ಪಲತಾ ಆರ್ ಮಿತ್ತಡ್ಕ ಮೆರ್ಲ ಮಿತ್ತಟ್ಟಿಗೆ ಬರಡು ಈ ಗೌರವದ ಕಾಣಿಕೆಯನ್ನು ಸ್ವೀಕಾರ ಮಾಡ್ಬಿಡೋದಕ್ಕೆ ಏನೊಂದಿಲ್ಲ ಮಾತೆರ್ಲ ಕೊರೊಂದಿಲ್ಲ. ಲೇಸಿಗೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ದ ವ್ಯವಸ್ಥೆ ಮಾತುಕೊರ್ನ ಬಾಲಕೃಷ್ಣ ಬೆಟ್ಟಂಪಾಡಿ ಮೇರೆ ಬತ್ತದ ಈ ನೆಂಪದ ಇನಾಮುನ್ನದ ತನಡು ಶ್ರೀದೇವಿ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಬೆಟ್ಟಂಪಾಡಿ ನೆತ ಮಾಲಕೆರೆ ಬಾಲಕೃಷ್ಣ ಮೇರೆ ಮೇರೆಗಿಲ ನಮ್ಮ ಈ ಕೂಟದ ಪರವಾದ ಸಾರ ಸಾರ ಸೊಲ್ಮೇಲನ್ನು ಸಂದಾಯಿತ ಮಂದೊಂದಿಲ್ಲ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ